ಸದಭಿರುಚಿಯ ಕಾರ್ಯಕ್ರಮಗಳ ಮೂಲಕ ಸದಾ ಸ್ಪಂದಿಸುವ ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬದುಕಿನ ಪುಸ್ತಕದಲ್ಲಿ ನೆನಪಿನ ಹಸ್ತಾಕ್ಷರ ಹಾಕುವಂಥ ಕಾರ್ಯಕ್ರಮ ಮೈ ಆಟೋಗ್ರಾಫ್ಗೆ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಜೀವನದಲ್ಲಿ ಎಷ್ಟೋ ಕನಸುಗಳಿರುತ್ತೆ, ಎಷ್ಟೋ ಅಡೆತಡೆಗಳು ಬರುತ್ತೆ, ಅದೆಷ್ಟೋ ಸವಾಲುಗಳಿರುತ್ತೆ. ಅದೆಲ್ಲವನ್ನು ಕೂಡ ಎದುರಿಸಿ ಮುಂದೆ ಸಾಗಿದಾಗ ಮಾತ್ರ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ ಅನ್ನೋವಂಥದ್ದನ್ನು ಜಗತ್ತಿಗೆ, ಸಮಾಜಕ್ಕೆ ತೋರಿಸಿದ ಸಾಧಕರ ಬದುಕಿನ ಕಥೆಯಲ್ಲಿ ಇವತ್ತಿನ ಎಪಿಸೋಡಲ್ಲಿ ಒಬ್ಬರು ವಿಶೇಷವಾದಂಥ ಅತಿಥಿ ನನ್ನ ಜೊತೆಗಿದ್ದಾರೆ. ಬಡತನದ ಬಾಲ್ಯವನ್ನು ಕಂಡು ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಡಾಕ್ಟರ್ ಆಗಬೇಕು ಅನ್ನೋ ಕನಸಿತ್ತು. ಆದರೆ ಬೇಕಾದಷ್ಟು ಹಣ ಇರಲಿಲ್ಲ, ಆದರೆ ಬೇಕಾಗುವಷ್ಟು ಆತ್ಮವಿಶ್ವಾಸ ಇತ್ತು, ಧೈರ್ಯ ಇತ್ತು. ಅದೆಲ್ಲದರ ಜೊತೆಗೆ ಬದುಕಲ್ಲಿ ಯಶಸ್ಸನ್ನು ಕಂಡು ಇವತ್ತು ಕುಂದಾಪುರದಂತಹ ಒಂದು ಪ್ರದೇಶದಲ್ಲಿ ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದರ ಮೂಲಕ ಕುಂದಾಪುರ ತಾಲೂಕಿನಲ್ಲಿ ಮನೆ ಮಾತಾಗಿರುವಂಥ ಜೊತೆಯಲ್ಲೇ ವೃತ್ತಿಯಲ್ಲಿ ವೈದ್ಯರಾಗಿ, ಪ್ರವೃತ್ತಿಯಲ್ಲಿ ಒಬ್ಬ ಸಾಹಿತಿಯಾಗಿ, ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಒಬ್ಬ ಅದ್ಭುತ ವ್ಯಕ್ತಿತ್ವದ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಕುಂದಾಪುರದ ಪ್ರತಿಷ್ಠಿತ ಚಿನ್ಮಯಿ ಹಾಸ್ಪಿಟಲ್ನ ಡಾಕ್ಟರ್ ಉಮೇಶ್ ಪುತ್ರನ್ ಅವರು. ಆ್ಯಂಡ್ ಉಮೇಶ್ ಪುತ್ರನ್ ಅವರ ಬದುಕಿನ ಆಟೋಗ್ರಾಫ್ ಇವತ್ತು ಈ ಎಪಿಸೋಡಲ್ಲಿ. ಡಾಕ್ಟರ್ ಉಮೇಶ್ ಪುತ್ರನ್ ಅವರಿಗೆ ನಮಸ್ಕಾರ ಆ್ಯಂಡ್ ಪ್ರೀತಿಯ ಸ್ವಾಗತ. ನಮಸ್ಕಾರ. ಯಾವತ್ತಾದರೂ ನೀವು ಕಾಲೇಜ್ ಲೈಫಲ್ಲಿ ಇಲ್ಲ ಸ್ಟೂಡೆಂಟ್ ಆಗಿದ್ದಾಗ ಈ ಆಟೋಗ್ರಾಫ್ ಬುಕ್ ತೊಗೊಂಡು ಬರ್ತಾರೆ ಒಂದಷ್ಟು ಜನ ಫ್ರೆಂಡ್ಸ್. ನಾವು SSLC ಮುಗಿದಾಗ, PU ಮುಗಿದಾಗ, ಇಲ್ಲ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಾಗ ಕಾಲೇಜ್ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಆಟೋಗ್ರಾಫ್ ತಗೊಳ್ತೀವಿ, ಇಲ್ಲ ಕೊಡ್ತೀವಿ. ಈಗ ಎಲ್ಲ ಸೆಲ್ ಫೋನ್ ನಂಬರ್ ತಗೊಳ್ತಾರೆ, ಬಟ್ ಅವಾಗೆಲ್ಲ ಆಟೋಗ್ರಾಫ್ ಬರಿತಾ ಇದ್ರು. ಸೊ ನಿಮ್ಗೆ ಏನು ನೆನಪಿದೆ ಅದರಲ್ಲಿ ಆಟೋಗ್ರಾಫ್ ಅಂದಾಗ? ನನಗೆ ನಮ್ಮ MBBS ಕೋರ್ಸನ್ನು ಮುಗಿಸಿ ಎಲ್ಲ ವಿದ್ಯಾರ್ಥಿಗಳು ಅವರವರ ಊರಿಗೆ ಹೋಗುವಾಗ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ನಾವು ಒಟ್ಟಾಗಿದ್ವಿ. ಒಬ್ಬೊಬ್ಬರನ್ನೇ ಬೀಳ್ಕೊಡುವಾಗ ಕಳೆದ 5-5.5 ವರ್ಷದ ಒಂದು ಅನುಭವ, ಆ ಒಂದು ನೋವು ಕೂಡ ನಮ್ಮ ಜೊತೆಗಿತ್ತು. ಆವಾಗ ಎಲ್ಲರೂ ತಮ್ಮ ಬಳಿ ಇರುವ ಆಟೋಗ್ರಾಫ್ ಅನ್ನ ಅವರವರ ಸ್ನೇಹಿತರಿಗೆ ಕೊಡ್ತಾ ಇದ್ರು. ಆ ತರದ ಆಟೋಗ್ರಾಫ್ಗಳನ್ನ ಇವತ್ತು ನನ್ನ ಆಟೋಗ್ರಾಫ್ ಅನ್ನ ನಾನು ಇವತ್ತಿಗೂ ಅದನ್ನ ಇಟ್ಕೊಂಡಿದ್ದೀನಿ. ಅದನ್ನ ತೆಗೆದು ನೋಡುವಾಗ ಬಹಳ ಖುಷಿ ಆಗುತ್ತೆ. ಆ ದಿನಗಳೆಲ್ಲ ಅವರು ನಮಗೆ ಹರಿಸುವಂಥದ್ದು, ಅವರು ನನಗೆ ಮುಂದೆ ನೀವು ಚೆನ್ನಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗು ಅಂತ ಹೇಳಿ ಬರೆದದ್ದು ಇವತ್ತು ಆ ಒಂದು ನೆನಪುಗಳನ್ನ ಅದನ್ನ ತೆಗೆದು ನೋಡಿದಾಗ ನಮಗೆ ಮರುಕಳಿಸ್ತದೆ. ಸೊ ಇವತ್ತು ಅದೇ ನೆನಪನ್ನ ಮರುಕಳಿಸುವಂತ ಒಂದು ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ಉಮೇಶ್ ಪುತ್ರನ್ ಅವರು ಚಿನ್ಮಯ ಹಾಸ್ಪಿಟಲ್ ಮೂಲಕ ಅಥವಾ ರೋಟರಿ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಇವತ್ತು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಸಕ್ರಿಯ ಸದಸ್ಯರು, ಅಧ್ಯಕ್ಷರು ಕೂಡ ನೀವು ಆಗಿದ್ದೀರಿ ಅನ್ನೋದನ್ನ ನಾನು ಕೇಳಿದ್ದೀನಿ. ಸೊ ಇದೆಲ್ಲ ಆಗಿ ನಿಮ್ಮನ್ನ ನೋಡಿದ್ದಾರೆ. ಉಮೇಶ್ ಪುತ್ರನ್ ಅವರ ಚೈಲ್ಡ್ಹುಡ್ ಹೇಗಿತ್ತು, ಬಾಲ್ಯ ಹೇಗಿತ್ತು? ಬಾಲ್ಯ ಅಂದ್ರೆ ಹೇಳ್ಬೇಕಂದ್ರೆ ನಾನೊಬ್ಬ ಬಹಳ ಗ್ರಾಮೀಣ ಪ್ರದೇಶದ ಒಬ್ಬ ಹುಡುಗ. ಇಲ್ಲೇ ಕುಂದಾಪುರ ತಾಲೂಕಿನ ಕುಂದಾಪುರದ ಪೇಟೆಯಿಂದ 10 ಕಿಲೋಮೀಟರ್ ಉತ್ತರಕ್ಕಿರುವಂತ ಒಂದು ಸಣ್ಣ ಊರು ಅರಾಟೆ ಅಂತ. ಅರಾಟೆಯಲ್ಲಿ ನಾನು ಬೆಳೆದದ್ದು. ಆದ್ರೆ ಮೂಲತಃ ಹುಟ್ಟಿದ್ದು ಮುಂಬೈಯಲ್ಲಿ ಹುಟ್ಟಿದ ನಂತರ ಬಹಳ ಬೇಗನೆ ನಮ್ಮ ತಂದೆ ತಾಯಿಗಳು ಊರಿಗೆ ಬಂದ್ರು. ಕಡೆಗೆ ಹೆಚ್ಚಿನ ನನ್ನ ಬಾಲ್ಯ ನಾವು ಕಳೆದದ್ದು ಅರಾಟೆಯಲ್ಲಿ. ಅರಾಟೆಯ ಗ್ರಾಮೀಣ ಪ್ರದೇಶದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಕ್ಷರಗಳನ್ನ ಬರೀಲಿಕ್ಕೆ, ಓದಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ನಂತರ ಅಲ್ಲಿಯ ಒಂದು ಅಪ್ಪಟ ಗ್ರಾಮೀಣ ಪ್ರದೇಶದ ಸೊಗಡನ್ನ ಮೈಗೆ ಗೂಡಿಸ್ಕೊಂಡು ಅಂತಹ ಒಂದು ಪ್ರದೇಶದಲ್ಲಿ ಬೆಳೆದವನು ನಾನು. ಹಾಗಾಗಿ ಇವತ್ತು ನನಗೆ ಆ ಒಂದು ಜೀವನ ಚಿತ್ರಣವೂ ಗೊತ್ತು, ಆಧುನಿಕತೆಯ ಒಂದು ಜೀವನ ಚಿತ್ರಣ ಕೂಡ ನನ್ನ ಕಣ್ಣೆದುರಿಗಿದೆ. ಎಲ್ಲವನ್ನ ನೋಡ್ಕೊಂಡು ಬೆಳೆದದ್ದು. ಓಕೆ, ಈ ಚಿಕ್ಕವರಿದ್ದಾಗ ನಮಗೆ ತುಂಬಾ ಆಸೆಗಳಿರುತ್ತೆ, ಸಾಕಷ್ಟು ಕನಸುಗಳಿರುತ್ತೆ. ನಾನು ಹೀಗಾಗಬೇಕು, ಹಾಗಾಗಬೇಕು ಅಂಥದ್ದೆಲ್ಲ ಯೋಚನೆಗಳು ಮನಸ್ಸಲ್ಲಿ. ನಿಮಗೆ ಈ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಯಾವ ಸಂದರ್ಭದಲ್ಲಿ ಬಂತು ಮನಸ್ಸಿಗೆ? ಹೇಳ್ಬೇಕಂದ್ರೆ ಗ್ರಾಮೀಣ ಪ್ರದೇಶ ಇರುವುದರಿಂದ ಅಂತಹ ದೊಡ್ಡ ದೊಡ್ಡ ಆಸೆಗಳನ್ನ ನಮ್ಮ ತಲೆಗೆ ತುಂಬಿಸುವರೂ ಇರಲಿಲ್ಲ. ಆ ತರದ ಒಂದು ಆಸೆ ಪ್ರಾರಂಭದ ದಿನಗಳಲ್ಲಿ ಇದೆ ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ಪ್ರಾರಂಭದಲ್ಲಿ ಏನಾಗಿತ್ತೋ, ಬಹಳ ಬಡತನ ಇರುವುದರಿಂದ
ಶಾಲೆಗೆ ಮಕ್ಕಳನ್ನ ಆ ಕಾಲದಲ್ಲಿ ಕಳಿಸುವುದೇ ಬಹಳ ಕಷ್ಟ ದೊಡ್ಡ ಆಗಿತ್ತು, ವಿಷಯ ಆಗಿತ್ತು. ಅದರಲ್ಲೂ ಕೂಡ ಒಂದು 7ನೇ ಕ್ಲಾಸು ಅಂತ ಹೇಳಿದ್ರೆ ಒಂದು ದೊಡ್ಡ ವಿಚಾರ. ಹಾಗೆ ಬರ್ಬರ್ತಾ 2ನೇ ಒಂದು ಹಂತ SSLC ಅಂದ್ರೆ ಇನ್ನೂ ಮತ್ತೆ ಓದ್ತಾನವ ಅಂತ ಹೇಳಿ ಇನ್ನೊಂದು ವಿಚಾರ. ಹಾಗೆ ಮುಂದೆ ಪದವಿ ತರಗತಿಗಳು ಅಥವಾ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗುವಂತದ್ದು ಅವನ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ಅವ್ರನಲ್ಲಿ ಪರಿಗಣಿಸ್ತಾ ಇದ್ರು. ಅದರಲ್ಲೂ ಕೂಡ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ವಿಭಾಗಗಳಿಗೆ ಹೋಗುದಂತೇಳಿ ಹೇಳಿದ್ರೆ ಅದು ಒಂದು ರೀತಿಯ ಅತಿರೇಕವಾದ ಆಸೆ ಇವನಿಗಿದೆ ಅಂತೇಳಿ ಹೇಳಿ ಜನರು ಬೊಟ್ಟು ಮಾಡಿ ತೋರಿಸ್ತಾ ಇರುವಂತ ಒಂದು ಕಾಲ ಆಗಿತ್ತು ಆವಾಗ ಏನಾಗಿತ್ತು, ನಾವು 7ನೇ ಕ್ಲಾಸ್ ವರೆಗೆ ನಾನು ಓದಿದ ನಂತರ ನಮ್ಮ ಒಬ್ರು ಗುರುಗಳಿದ್ರು, ಗುಡ್ಡಮಾಡಿ ರಾಜೀವ್ ಶೆಟ್ರ್ ಅಂತ. ಅವರು ಕಡೆಗೆ ಒಂದು ಸ್ಪೆಷಲ್ ಲೆಟರ್ನ ಬರೆದು ಕೊಟ್ಟು ಗಂಗೊಳ್ಳಿಯ ಶಾಲೆಗೆ ಕಳಿಸಿದ್ರು, ಅಲ್ಲಿ ಹೈಸ್ಕೂಲು ಮತ್ತೆ PUC ಮಾಡಲಿಕ್ಕೆ. ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಪ್ರತಿ ಆ ಒಂದು ಲೆಟರ್ ತಗೊಂಡು ಹೋದ್ಮೇಲೆ ಗಂಗೊಳ್ಳಿ ಶಾಲೆಯಲ್ಲಿ ನನಗೆ ಎಲ್ಲ ನಿಮ್ಮ ನೋಟ್ ಬುಕ್ ಇಂದ ಹಿಡಿದು ಪೆನ್ ಇಂದ ಹಿಡಿದು ಮತ್ತೆ ಕಡೆಗೆ ಎಲ್ಲ ಟೆಕ್ಸ್ಟ್ ಬುಕ್ ಇಂದ ಹಿಡಿದು ಹೈಸ್ಕೂಲು ವರೆಗೆ ಫ್ರೀ ಕೊಡ್ತಾ ಇದ್ರು. ಅಲ್ಲಿ ಏನಾಯ್ತು, ನಾನು 8ನೇ ಕ್ಲಾಸಿಗೆ ಜಾಯಿನ್ ಆದದಷ್ಟೇ ಗಂಗೊಳ್ಳಿಯಲ್ಲಿ. ಆವಾಗ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ತಾಲೂಕುಗಳಿದ್ವು. ಈ ತರದ ಪ್ರತಿ ತಾಲೂಕಿನಲ್ಲಿ ಅಥವಾ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಒಂದು ಶಾಲೆಯಿಂದ 7ನೇ ಕ್ಲಾಸ್ ಪಾಸ್ ಆದ ಮಕ್ಕಳಿಗೆ ಕ್ಲಾಸ್ ನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದವರನ್ನ ಪ್ರತಿ ಶಾಲೆಯ 3 ಮಕ್ಕಳನ್ನ ಅವರು ಮಂಗಳೂರಿಗೆ ಒಂದು ಪರೀಕ್ಷೆ ಬರೀಲಿಕ್ಕೆ ಅಲ್ಲಿ ಕಳಿಸ್ತಾ ಇದ್ರು. ನಮ್ಮನ್ನ ಒಬ್ರು ನಮ್ಮ ಕ್ಲಾಸ್ಮೇಟ್ ಒಬ್ರು ಇದ್ದಾರೆ, ಅವರ ತಂದೆ ನಮ್ಮನ್ನೆಲ್ಲ ಸೇರಿಸಿ ಅಲ್ಲಿ ಕರ್ಕೊಂಡು ಹೋದ್ರು. ಮಂಗಳೂರಿಗೆ ಹೋಗುದಂದ್ರೆ ಈ ಕಾಲದಲ್ಲಿ ದುಬೈಗೆ ಹೋಗೋದಕ್ಕಿಂತಲೂ ಹೆಚ್ಚೊಂದು ಇದಿತ್ತು. ನಾನು ಕುಂದಾಪುರ ಬಿಟ್ಟು ಎಲ್ಲೂ ನೋಡಿದ ವ್ಯಕ್ತಿ ಇರ್ಲಿಲ್ಲ ಅವಾಗ. ಮಂಗಳೂರು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಏನೋ ದುಬೈ ನಗರ ತರ ನಂಗೆ ಆ ದಿವಸ ಕಾಣ್ತು. ಸೊ ಆವಾಗ ನಾವೊಂದು ಅಲ್ಲಿ ಹೋಗಿ ಪರೀಕ್ಷೆ ಬರೆದೆ ನಾನು. ಆವಾಗ ನಮ್ಮ ಅಮ್ಮ ಒಂದು 20 ರೂಪಾಯಿ ಕೊಟ್ಟಿದ್ರು ಕೈಯಲ್ಲಿ. 20 ರೂಪಾಯಿಯಲ್ಲಿ ಮತ್ತು ಉಳಿದಿತ್ತು ಎಲ್ಲ ಆಗಿ ಬಂದಾಗ. ಸೊ ಆ ರೀತಿಯ ಒಂದು ಪರೀಕ್ಷೆ ಬರೆದು ಬಂದೆ. ನನಗೇನದು ಮರ್ತೋಯ್ತಾ, ಮಕ್ಕಳಾಟಿಗೆ ಗೊತ್ತಿಲ್ಲ, ನೆನಪಿಲ್ಲ. ನಾವು ನಮ್ಮ ಊರಿನಲ್ಲಿ ಗ್ರೌಂಡ್ ನಲ್ಲಿ ಆಡ್ತಾ ಇರುವಾಗ ಪೋಸ್ಟ್ ಮ್ಯಾನ್ ಬಂದು ಒಂದು ಲೆಟರ್ ಕೊಟ್ರು. ಲೆಟರ್ ತಗೊಂಡು ಅಲ್ಲೇ ಒಂದು ದೇವಸ್ಥಾನ ಇತ್ತು, ಅಲ್ಲಿ ನಾನು ಇಟ್ಟೆ. ನಾನು ಆಟದಲ್ಲಿ ಮಗ್ನ ಆದೆ, ಅದು ಏನಂತ ಕೂಡ ನೋಡ್ಲಿಕ್ಕೆ ಹೋಗಿಲ್ಲ. ಕಡೆಗೆ ಮರ್ತೋಗಿ ಮನೆಗೆ ಬಂದೆ. ಮನೆ ಬಂದ್ಮೇಲೆ ನೆನಪಾಯ್ತು ಅಲ್ಲೆಲ್ಲೋ ಒಂದು ಲೆಟರ್ ಬಿಟ್ಟು ಬಂದಿದ್ದೆ ಅಂತ. ಮರುದಿವಸ ಹೋಗಿ ಅದನ್ನ ತೆಗೆದು ನೋಡುವಾಗ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ಮಕ್ಕಳು ಆ ದಿವಸ ಬಂದಿದ್ರು. ಒಂದು ಹೆಮ್ಮೆಯ ವಿಚಾರ ಅಂದ್ರೆ ನಾನು ಅಲ್ಲಿ 6ನೇ ಸ್ಥಾನಕ್ಕೆ ಬಂದೆ. 6ನೇ ಸ್ಥಾನಕ್ಕೆ. ಅದು ಯಾವ ಪರೀಕ್ಷೆ ಅಂತ ಹೇಳಿದ್ರೆ, ಆ ತರದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಮುಂದಿನ ಅವರ ಇಡೀ ಎಲ್ಲ ವಿದ್ಯಾಭ್ಯಾಸಕ್ಕೂ ಬೇರೆ ಬೇರೆ ಕಾಲೇಜುಗಳಲ್ಲಿ ಉಚಿತವಾಗಿ ಏರ್ಪಡಿಸುವ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಆವಾಗ ಏನಾಯ್ತಂದ್ರೆ, ನಾನು 8ನೇ ಕ್ಲಾಸಿಗೆ ಗಂಗೊಳ್ಳಿ ಶಾಲೆಗೆ ಸೇರಿದ ನಂತರ ನಮ್ಮ ಅಲ್ಲಿಯ ಪ್ರಿನ್ಸಿಪಾಲ್ ದಿವಂಗತ ಮಾಧವಾಚಾರ್ಯ ಅಂತಿದ್ರು. ಅವರಿಗೆ ನಾನು ಅದನ್ನು ಹೋಗಿ ತೋರಿಸ್ದೆ, ಈ ತರ ನನಗೆ ಬೇರೆ ಕಾಲೇಜಲ್ಲಿ ಸಿಕ್ಕಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಈಗ ನಾವು ಕೊಡ್ತಾ ಇಲ್ವಾ, ನಿನಗೆ ಅಲ್ಲಿ ಹಾಕ್ಬೇಕು, ನಿನ್ನಂತವನು ಇಲ್ಲೇ ಇರಬೇಕು ಅಂತೇಳಿ ಹೇಳಿ ಅವರ ಪ್ರೇರೇಪಣೆಯಿಂದ ಗಂಗೊಳ್ಳಿ ಶಾಲೆಯಲ್ಲಿ ನಾನು ಮುಂದುವರೆದೆ. ಅದರಲ್ಲಿ ಬೇರೆ ಬೇರೆ ಊರಿಗೆ ಹೋಗ್ಬೇಕಿತ್ತು ನಾವು ಉಚಿತವಾಗಿ ಬೇಕಿದ್ರೆ. ಪುತ್ತೂರಿಂದ ಹಿಡಿದು ಮಂಗಳೂರು ಕಾಲೇಜ್ಗಳು, ಬೇರೆ ಬೇರೆ ಕಾಲೇಜ್ಗಳ ಲಿಸ್ಟ್ ಇತ್ತು ಅದರಲ್ಲಿ. ಸೊ ಅಲ್ಲಿ ಹೋಗಿ ಅದು ಬಹಳ ಕಷ್ಟ ಅಂತ ಅನಿಸಿ ಕಡೆಗೆ ಗಂಗೊಳ್ಳಿಯಲ್ಲಿ ಮುಂದುವರೆದೆ. ದಿವಂಗತ ಮಾಧವಾಚಾರ್ಯ ಅನ್ನೋರು ನನಗೆ ಇವತ್ತಿಗೂ ಒಂದು ದೊಡ್ಡ ನನ್ನ ಜೀವನದ ತಿರುವನ್ನ ಕೊಟ್ಟವರು. ಅವರು ಕಡೆಗೇನಾಯ್ತು, ನಾವು PUCಗೆ ಬಂದ ನಂತರ PUCಯಲ್ಲಿ ನಾನು ಓದಿನಲ್ಲಿ ತುಂಬಾ ಆಸಕ್ತಿ ಇಟ್ಕೊಂಡವನು. ಓದ್ಲೇಬೇಕಿತ್ತು ನಾವು ಅಲ್ಲಿ. ಏನಂತ ಹೇಳಿದ್ರೆ, ಮೊದಲು ನಮ್ಮ ತಂದೆ, ನಾನು 8ನೇ ಕ್ಲಾಸ್ನಲ್ಲಿ ಇರುವಾಗ ತೀರಿ ಹೋದವರು. ನಮ್ಮ ಅಮ್ಮ ಬಹಳ ಕಷ್ಟಪಟ್ಟು ನಮ್ಮನ್ನ ಸಾಕಿದವರು. ಸೊ ಓದದೆ ಉಪಾಯ ಇರಲಿಲ್ಲ. ಸೊ ನಾನು SSLCಗೆ ಹೋದಾಗ್ಲೂ ಕೂಡ ಮತ್ತೆ ಎಜುಕೇಶನ್ ಅನ್ನ ಮುಂದುವರಿಸುವ ಬಗ್ಗೆ ಒಂದು ರೀತಿ ಕಷ್ಟನೇ ಇದ್ದಿತ್ತು ಅವಾಗ. ಕಡೆಗೆ ನಂತರ PUCಗೆ ನಾನು ಸೈನ್ಸ್ ತಗೊಂಡೆ. PUC ಸೆಕೆಂಡ್ ಇಯರ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ನಂತರ ಆವಾಗ ಈ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಪ್ರಾರಂಭ ಆದದಷ್ಟೇನೆ 1984ರಲ್ಲಿ. CET ಅನ್ನ ನಾನು ಬರಿಬೇಕು ಅಂತ ಎಲ್ಲ ನಮ್ಮ ಲೆಕ್ಚರರ್ಸ್ ಒತ್ತಾಯ ಮಾಡಿದ್ರು, ಎಲ್ಲರೂ ಬರೆದ್ರು. ಸೊ CETಯಲ್ಲಿ ನಾನು ಆವಾಗ ಅದು ಇಂಜಿನಿಯರಿಂಗಿಗೆ ಬೇಕಾಗುವ CET, ಮೆಡಿಕಲ್ಗೆ ಬೇಕಾಗುವ CET ಎರಡನ್ನೂ ನಾನು ಬರೆದೆ. ಬರೆದಾಗ ಏನಾಯ್ತು, ಇಂಜಿನಿಯರಿಂಗಿಗೆ ನನಗೆ ಫಸ್ಟ್ ರಿಸಲ್ಟ್ ಬಂತು.
ಇಲ್ಲಿ ನಮ್ಮ ಈಗ ನಾವು NITK ಅಂತ ಏನು ಕರಿತೀವಿ, ಅದು ಅವಾಗ KREC ಅಂತಿತ್ತು. ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ನನಗೆ ಸಿಕ್ತು. ಕಡೆಗೆ ಮೆಡಿಕಲ್ದು ರಿಸಲ್ಟ್ ಆವಾಗ ಬರಲಿಲ್ಲ ಆಗಿತ್ತು. ಆವಾಗ ಈ ಕಮ್ಯುನಿಕೇಶನ್ಸ್ ಫೋನ್ ಏನು ಇರಲಿಲ್ಲ. ಬರುತ್ತೋ ಇಲ್ವೋ ಅಂತ ಹೇಳಿ ಅನುಮಾನ. ಆವಾಗ ಇಂಜಿನಿಯರಿಂಗಿಗೆ ಜಾಯಿನ್ ಆಗ್ಲಿಕ್ಕೆ ಅವ್ರು ಗಡುವು ನೀಡಿದ್ರು, ನಾಡ್ದು ಜಾಯಿನ್ ಆಗಬೇಕು ಆ ಥರ. ಸೊ ಸ್ವಲ್ಪ ಆವಾಗ ಅನುಮಾನ ಆಯ್ತು, ಟೆನ್ಷನ್ ಆಯ್ತು. ಅಂತೂ ಮರುದಿವಸ ಮೆಡಿಕಲ್ ಸೀಟ್ ಅನೌನ್ಸ್ ಆಯ್ತು. ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜು, ಅಲ್ಲಿ ಸೀಟ್ ಸಿಕ್ತು ಅಂತ ಬಂತು. ಆವಾಗ ಒಂದು ಹುಬ್ಬಳ್ಳಿ ಅನ್ನುವಂಥದ್ದು ನಾವು ನೋಡಿರ್ಲಿಲ್ಲ ಮೊದಲು, ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಸೊ ಆವಾಗ ಹುಬ್ಬಳ್ಳಿಯಲ್ಲಿ ನಾವು 1984 ಅಲ್ಲಿ ಜೂನ್ ಅಲ್ಲಿ ಜಾಯ್ನ್ ಆದೆ ನಾನು. ಓಕೆ, ಸೊ ಅಲ್ಲಿಂದ ಬದುಕಿನ ಮತ್ತೊಂದು ಇನ್ನಿಂಗ್ಸ್ ಶುರುವಾಯಿತು. ಆ ಹುಬ್ಳಿ ಲೈಫ್ ಹೇಗಿತ್ತು ಸರ್? ಕುಂದಾಪುರದಿಂದ ಹೋದಾಗ ಕುಂದಾಪುರ ಭಾಷೆ, ಅಲ್ಲಿ ಹೋದಾಗ ಅಲ್ಲಿ ಕನ್ನಡ ಆದ್ರೂ ಕೂಡ ಒಂದು ಬೇರೆ ರೀತಿಯ ಕನ್ನಡ ಅಲ್ಲಿ. ಹೌದು, ಒಂದೊಂದು ಊರಿನ ಕನ್ನಡ ಒಂದೊಂದು ವಿಶೇಷ ಇರುತ್ತೆ. ಅಲ್ಲಿ ನಾನು ಹೋಗಿ ಮೊದಲು ಅಂಗಡಿ ಮನೆಯದು ಬೋರ್ಡ್ ಎಲ್ಲ ನೋಡುವಾಗ ಅಲ್ಲಿ ಅರ್ಕ ಒತ್ತು ಇರುವುದಿಲ್ಲ. ಅರ್ಕ ಒತ್ತು ಇರುವುದಿಲ್ಲ. ಕೋಲ್ಡ ಸೆಂಟರ, ರೇಣುಕಾ ಕೋಲ್ಡ ಸೆಂಟರ, ಹೋಟೆಲ್, ಈ ತರ. ಅದು ತಪ್ಪಂತ ನಾವು ಹೇಳುದಿಲ್ಲ. ಅಲ್ಲಿಯ ಒಂದು ಜನರ ಒಂದು ಆಡು ಭಾಷೆ ಮತ್ತೆ ಬರೆಯುವ ಒಂದು ವಿಧಾನವೇ ಅದೇ ತರ. ಆದ್ರೆ ನಮ್ಗದು ವಿಚಿತ್ರ ಅನ್ಸ್ತಿತ್ತು. ಹುಬ್ಬಳ್ಳಿ ಲೈಫ್ ಬಹಳ ಸಿಂಪಲ್ ಆಗಿತ್ತು ಆಗ. ನಾವು ಹಾಸ್ಟೆಲ್ ಅಲ್ಲಿ ಇರುವಾಗ, ಈಗ್ಲಿನ ಮಕ್ಕಳಿಗೆ ಅದು ಬಹುಶಃ ವಿಚಿತ್ರ ಅನ್ಸ್ಬಹುದು, ಮೆಸ್ ಬಿಲ್ 115 ರೂಪಾಯಿ ಇತ್ತು. ತಿಂಗಳಿಗೆ 115 ರೂಪಾಯಿ ಇತ್ತು. ಸೊ ಆವಾಗ ಅದು ಒಂದು ಸಮಯದಲ್ಲಿ 5 ರೂಪಾಯಿ ಹೆಚ್ಚು ಮಾಡುವ ಒಂದು ಪ್ರಮೇಯ ಬಂತು. ಅದಕ್ಕೆ ಒಂದು ದೊಡ್ಡ ಗಲಾಟೆ ಆಯ್ತು ಹುಡುಗರದ್ದು. 120 ರೂಪಾಯಿಗೆ ಮಾಡಿದ್ದಕ್ಕೆ ದೊಡ್ಡ ಗಲಾಟೆ ಆಯ್ತು. ಇಡೀ ಒಂದು 5.5 ವರ್ಷದ ಹುಬ್ಬಳ್ಳಿಯ ಒಂದು ಏನು ಜೀವನ ಇದೆ, ನಾನು 32,500 ರೂಪಾಯಿಲಿ ಕಳೆದಿದ್ದೀನಿ. ಮಾತ್ರ ಅಲ್ಲ, ಹೆಚ್ಚು ಕಮ್ಮಿ ಆ ಒಂದು ಆಗಿನ ಒಂದು ಎಲ್ಲ ಹುಡುಗರು ಅಷ್ಟು ಕಷ್ಟಪಟ್ಟು ನನ್ನ ಜೊತೆ ಕಲ್ತವ್ರು. ಆವಾಗ ಏನಿತ್ತಂದ್ರೆ ಗಂಗೊಳ್ಳಿಯ ಕೆನರಾ ಬ್ಯಾಂಕ್ ನಲ್ಲಿ 13,000 ರೂಪಾಯಿ ಎಜುಕೇಶನ್ ಲೋನ್, MBBS ಮಾಡ್ಲಿಕ್ಕೆ. ಅಲ್ಲಿ ಅವ್ರು ಅದಕ್ಕಿಂತ ಹೆಚ್ಚು ಕೊಡುವುದಿಲ್ಲ ಅಂತ ಹೇಳಿದ್ರು. ಸೊ ಕಡೆಗೆ ನಂತರ ನಮ್ಮ ಗಂಗೊಳ್ಳಿ SV ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ಮಾಧವಾಚಾರ್ಯರು ಅವರೇ ಸ್ವತಃ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಅವರು ಶ್ಯೂರಿಟಿ ಹಾಕಿ ಕೊಡಿಸಿದ್ರು. ಅದು ಹುಬ್ಬಳ್ಳಿಯಲ್ಲಿ 5.5 ವರ್ಷ ಕೋರ್ಸ್ ಮುಗಿದ ನಂತರ ಊರಿಗೆ ಬಂದೆ. ಮುಂದಿನ ಎಜುಕೇಶನ್ ಕೂಡ ತುಂಬಾ ಅನ್ಸರ್ಟೆಂಟಿ ಇತ್ತು. ಹೇಗೆ ಮಾಡುದು ಏನ್ ಮಾಡುದು ಗೊತ್ತಿರಲಿಲ್ಲ. ಕಡೆಗೆ ಒಂದು ಕಡೆ ನಾನು ಅಲ್ಲಿ ಸ್ಥಳೀಯವಾಗಿ ವರ್ಕ್ ಮಾಡಿದೆ ಹಾಸ್ಪಿಟ್ಲಲ್ಲಿ. ಕಡೆಗೆ ನಾನು ONGCಗೆ ಅಪ್ಲೈ ಮಾಡಿದೆ. ONGC ಮುಂಬೈ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಅಂತ. ಆವಾಗ ONGC ಇಷ್ಟು ಈಗಲಿನಷ್ಟು ಡೆವಲಪ್ ಆಗಿರಲಿಲ್ಲ. ONGC ಅಂತ ಹೇಳಿದ್ರೆ ಅದು ನಮ್ಮ ಈ ಬಾಂಬೆ ಹೈಫೀಲ್ಡ್ ಅಂತ ಒಂದಿದೆ. ಮುಂಬೈಯ ವಿಲೇಪಾರ್ಲೆಯಿಂದ ಸಾಧಾರಣ ಒಂದು 100-130 ಕಿಲೋಮೀಟರ್ ದೂರದಲ್ಲಿ ಸಮುದ್ರದಲ್ಲಿ ಆಯಿಲ್ ಅನ್ನ ತೆಗೆಯುವಂತ ಒಂದು ಘಟಕ. ನೀವೆಲ್ಲ ಟಿವಿಯಲ್ಲಿ ನೋಡಿರ್ಬಹುದು. ಬಾಂಬೆ ಹೈಫೀಲ್ಡ್ ಅಂತ ಹೇಳಿ ಯಾಕೆ ಹೇಳುವುದಂದ್ರೆ, ಸಾಧಾರಣ 100 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಪ್ರದೇಶದಲ್ಲಿ ಸಮುದ್ರದ ತಳಮಟ್ಟ ಉಬ್ಬುಕೊಂಡಿದೆ. ಅಂದ್ರೆ ಆಯಿಲ್ ತೈಲ ನಿಕ್ಷೇಪ ಬಹಳ ಜಾಸ್ತಿ ಆಳದಲ್ಲಿ ಇಲ್ಲ, ಮೇಲೇನೆ ಇದೆ ಅಂತ ಹೇಳಿ ಅಲ್ಲಿ ತೈಲವನ್ನ ತೆಗೆಯುವ ಒಂದು ಯೂನಿಟ್ಸ್ ಅನ್ನ ONGC ಅವರು ಹಾಕಿದ್ದಾರೆ. ಸಾಧಾರಣ ಒಂದು ಹತ್ತತ್ರ 3,000 ಮೀಟರ್ ಅಲ್ಲಿ ಸಿಗುತ್ತೆ. ಅದೇನು ತುಂಬಾ ಮೇಲಲ್ಲ. ಅಂತಹ ಒಂದು ಇದಕ್ಕೆ ಮೆಡಿಕಲ್ ಆಫೀಸರ್ ಆಗಿ ಅಲ್ಲಿ ತೈಲವನ್ನ ತೆಗೆಯುವ ಒಂದು ಘಟಕ ಏನಿದೆ ಅದಕ್ಕೆ ರಿಗ್ ಅಂತ ಹೇಳ್ತಾರೆ. ಕಡೆಗೆ ರಿಗ್ ಅಂದ್ರೆ ಡ್ರಿಲ್ ಮಾಡುವಂತದ್ದು. ಕಡೆಗೆ ನಂತರ ಅಲ್ಲಿ ನಿಕ್ಷೇಪ ಸಿಕ್ತಂತಾದ್ಮೇಲೆ ಕಡೆಗೆ ನಂತರ ಅಲ್ಲಿ ಪ್ಲಾಟ್ಫಾರ್ಮ್ ಅಂತ ಕಟ್ತಾರೆ. ಅದರಲ್ಲಿ ವರ್ಷಗಟ್ಟಲೆ ತೈಲವನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಸುಮಾರು ಜನ ಕೆಲಸ ಮಾಡ್ತಾರೆ, 500-600 ಜನ. ಅಂತ ಒಂದು ಇದರಲ್ಲಿ ಮೆಡಿಕಲ್ ಆಫೀಸರ್ ಆಗಿ ನನಗೆ ಸಿಕ್ತು. 15 ದಿನದ ಕೆಲಸ, ಒಂದು ತಿಂಗಳಲ್ಲಿ. ಆವಾಗ 12,000 ರೂಪಾಯಿ ಕೊಟ್ರು. ಅದು ದೊಡ್ಡ ಒಂದು ಮೊತ್ತ ನಮ್ಗೆ ಆಗಿತ್ತು. ಯಾಕಂದ್ರೆ 13,000 ಲೋನ್ ಮಾಡಿ MBBS ನೀವು ಮಾಡಿದ್ರಿ. ಒಂದೇ 12,000 ಒಂದೇ ತಿಂಗಳಲ್ಲಿ. ಹೌದು. ಆ ರೀತಿಯ ಒಂದು ಜರ್ನಿಯಿಂದ ಹೊರಟು ಕಡೆಗೆ ನಂತರ ಪುನಃ MD ಇದಕ್ಕೆ ಪರೀಕ್ಷೆ ಬರ್ದೆ. ಆವಾಗ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮೈಸೂರಿನಲ್ಲಿ MD ಡರ್ಮೆಟಾಲಜಿ ಸಿಕ್ತು. ಅಂದರೆ ಚರ್ಮ ಮತ್ತು ಸೌಂದರ್ಯ ವರ್ಧಕ ಚಿಕಿತ್ಸಾ ವಿಭಾಗದಲ್ಲಿ MD 3 ವರ್ಷದ MD ಕೋರ್ಸನ್ನು ಮುಗಿಸಿ ಕಡೆಗೆ ಊರಿಗೆ ಬಂದೆ. ಅಷ್ಟರೊಳಗೆ ಏನಾಗಿತ್ತಂದರೆ
ನಾನು MD ಹೋಗುವ ಮೊದಲೇ ಹುಡುಗಿಯನ್ನ ಫಿಕ್ಸ್ ಮಾಡಿದ್ದು. ಸೊ ಈಗ ಹುಡುಗಿ ಅಂತ ಬಂದಾಗ ನೀವು ತುಂಬಾ ಹ್ಯಾಂಡ್ಸಮ್ ಡಾಕ್ಟರ್. ಈ ಕಾಲೇಜ್ ಲೈಫ್ ಹೇಗಿತ್ತು? ಎಷ್ಟು ಜನ ನಿಮ್ಗೆ ಪ್ರಪೋಸ್ ಮಾಡಿದ್ರು, ಅಥವಾ ಫಸ್ಟ್ ಕ್ರಶ್ ಅಂತ ಹೇಳಿದಾಗ? ಅದು ಈಗ್ಲಿನ ತರ ಇರ್ಲಿಲ್ಲ ಅವಾಗ. ಈಗ್ಲಿನ ತರ ಇರ್ಲಿಲ್ಲ ಆವಾಗ. ಏನಂತ ಹೇಳಿದ್ರೆ ಒಬ್ರನ್ನೊಬ್ರು ಮಾತಾಡ್ಸ್ತಾನೂ ಇರ್ಲಿಲ್ಲ ಹುಡುಗಿಯರನ್ನ. ಬಹಳ ಆದ್ರೂ ಬುಕ್ ಒಳಗಡೆ ಲೆಟರ್ ಬರೋದು ಅದು ಅಷ್ಟು ಮಾಡುವಷ್ಟು ಕೂಡ ನಾವು ಮುಂದುವರೆದಿರ್ಲ ಅವಾಗ. ಇದೆ ಕೆಲವು, ಇಲ್ಲ ಅಂತಲ್ಲ, ಬಟ್ ಅಂತ ಒಂದು ಅನುಭವ ಆಗಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಹುಡುಗಿಯನ್ನ, ಅಂದ್ರೆ ನಮ್ಮ ಗಂಗೊಳ್ಳಿಯ ಪ್ರಸಿದ್ಧ ಉದ್ಯಮಿಯಾಗಿದ್ರು ನಮ್ಮ ಮಾವನವರು, ಕಟ್ಟೆ ಗೋಪಾಲಕೃಷ್ಣರಾವ್, ಅವರಿಗೆ ಬೋಜಣ್ಣ ಅಂತ ಹೇಳ್ತಾರೆ. ಅವರ ಏಕಮಾತ್ರ ಪುತ್ರಿ ಸುಮಾ. ಹೌದು, ಅವರ ಜೊತೆಗೆ ಒಂದು ವಿವಾಹ ಇದನ್ನ ಮಾಡಿ ಕಡೆಗೆ ಮದುವೆ ಆಗಿರ್ಲಿಲ್ಲ. ಕಡೆಗೆ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಕೋರ್ಸ್ ಆದ್ಮೇಲೆ ಕಡೆಗೆ ಬಂದು ಮದುವೆ ಆದದ್ದು. ಓಕೆ. ಸೊ ಈ ಮದುವೆ ಅನ್ನೋದು ನಿಮ್ಮ ಲೈಫಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ಗೆ ಕಾರಣ ಆಗುತ್ತೆ. ಈಗ 12,000 ರೂಪಾಯಿ ಸ್ಯಾಲ್ರಿಗೆ ನೀವು ಕೆಲಸ ಮಾಡ್ತಿದ್ರಿ, ಅಲ್ಲಿಂದ MD ಮಾಡಿದ್ರಿ. ಬಂದ ನಂತರ ಎಲ್ಲೋ ಒಂದು ಕಡೆ ನಾನು ಇಷ್ಟು ಸ್ಯಾಲ್ರಿಗೆ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಕಡೆ, ಇನ್ನೊಂದು ನನ್ನದೇ ಆದಂಥ ಒಂದು ಹಾಸ್ಪಿಟಲನ್ನು ಕಟ್ಟಬೇಕು, ಒಂದಷ್ಟು ಜನರಿಗೆ ಕೆಲಸ ಕೊಡಬೇಕು, ಸಾವಿರಾರು ಜನರಿಗೆ ಆರೋಗ್ಯವನ್ನು ರಕ್ಷಿಸುವಂಥ ಕೆಲಸ ಮಾಡಬೇಕು. ಈ ಹಾಸ್ಪಿಟಲ್ನ ಡ್ರೀಮ್ ಹೇಗೆ ಬಂತು? ಹೇಗೆ ಇದು ಸಾಧ್ಯ ಆಯಿತು? ನಾನು ಊರಿನಲ್ಲಿ 1994ರಲ್ಲಿ ಸೆಟ್ಲ್ ಆದ್ಮೇಲೆ ಸಣ್ಣ ಒಂದು ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದ್ದೆ ಕುಂದಾಪುರದಲ್ಲಿ. ಕ್ಲಿನಿಕ್ ಸಣ್ಣ ಕ್ಲಿನಿಕ್, ಅದರಲ್ಲಿ ಸಣ್ಣ ಮಟ್ಟದ ಗಳಿಕೆ, ಏನು ದೊಡ್ಡ ಇರಲಿಲ್ಲ. ಆದರೆ ಆಸ್ಪತ್ರೆಯ ಒಂದು ಏನು ಕನಸು ಅದು ಮೂಲತಃ ನಂದಾಗಿರ್ಲಿಲ್ಲ. ನಮ್ಮ ಮಾವನವರೇ ಅದಕ್ಕೆ ಪ್ರೇರಣೆ. ಅವರೇ ಈ ತರ ಒಂದು ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟು, ಮತ್ತೆ ಕಡೆಗೆ ಅದರ ಒಂದು ಬಗ್ಗೆ ನಾವು ಎಲ್ಲ ಕಡೆ ಸರ್ವೆ ಮಾಡಿ ನೋಡಿ ಅದರ ಯೋಜನೆಯನ್ನ ತಯಾರು ಮಾಡಿ 1997ರ ಅಕ್ಟೋಬರ್ 29ರಂದು ಆಸ್ಪತ್ರೆಯನ್ನ ಮಂಗಳೂರಿನ ಪ್ರಸಿದ್ಧ ವೈದ್ಯರಾಗಿರುವ ಪ್ರೊಫೆಸರ್ ಶಾಂತರಾಮ್ ಶೆಟ್ರು ಉದ್ಘಾಟನೆ ಮಾಡಿದ್ರು. ಶಾಂತರಾಮ್ ಶೆಟ್ರು ಉದ್ಘಾಟನೆ ಮಾಡಿದ ನಂತರ ಆವಾಗ 60 ಬೆಡ್ಡಿನ ಹಾಸಿಗೆ ಮಾತ್ರ ಆಗಿತ್ತು ನಮ್ದು. ಆ ಸಮಯದಲ್ಲಿ ನಮ್ಮ ಜೊತೆಗೆ 4-5 ಜನ ವೈದ್ಯರು ನಮ್ಮನ್ನ ಸೇರ್ಕೊಂಡ್ರು. ಎಲ್ಲ ಯಂಗ್ಸ್ಟರ್ಸ್ ಆಗಿದ್ರು. ಅದರಲ್ಲಿ ಡಾಕ್ಟರ್ ಮೋಹನ್ ಕಾಮತ್ ಅಂತ ಫಿಸಿಷಿಯನ್ ಇದ್ದಾರೆ, ಡಾಕ್ಟರ್ ಶ್ರೀದೇವಿ ಅವರು ಗೈನಕಾಲಜಿಸ್ಟು, ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರು ಜನರಲ್ ಸರ್ಜನ್ನು, ಡಾಕ್ಟರ್ ದಿನೇಶ್ ಕುಮಾರ್ ಶೆಟ್ಟಿ ಅವರು ಆರ್ಥೋಪೆಡಿಕ್ಸ್ ಮೂಳೆ ತಜ್ಞರು. ಒಂದು ವಿಶೇಷ ಏನಂತೇಳಿ ಹೇಳಿದ್ರೆ, ನಮ್ಮ ಟೀಮ್ ವರ್ಕ್ ಯಾವ ರೀತಿ ಇದೆ, ಇದು ಇನ್ನೊಬ್ಬರಿಗೂ ಕೂಡ ಒಂದು ಮಾಡೆಲ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ಆವತ್ತು ಸೇರಿದಂತಹ ಅಷ್ಟು ಜನ ವೈದ್ಯರು ಇವತ್ತು ಕೂಡ ನಮ್ಮ ಜೊತೆಗೆ ಬಹಳ ಅನ್ಯೋನ್ಯವಾಗಿ. ಈ ವರ್ಷ 25 ವರ್ಷ, ಈ ಅಕ್ಟೋಬರ್ 29ಕ್ಕೆ 25ನೇ ವರ್ಷ ಆಗ್ತದೆ. 25ನೇ ವರ್ಷ ಆಗುವ ಸಮಯದಲ್ಲಿ ಒಂದು ಆಸೆ ಇದೆ, ಅದೇ ಪ್ರೊಫೆಸರ್ ಶಾಂತರಾಮ್ ಶೆಟ್ರನ್ನ ಒಂದು ಕರಿಬೇಕು, ಅದೇ ರೀತಿ ಒಂದು ಸಣ್ಣ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಒಂದು ತಲೆಯಲ್ಲಿದೆ. ಅಷ್ಟೂ ಜನ ವೈದ್ಯರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ. ಸರಿಯಾಗಿದ್ರೆ ಪ್ರಜೆಗಳು ಸರಿಯಾಗಿರ್ತಾರೆ ಅನ್ನೋಂಥದ್ದೆಲ್ಲ ಒಂದು ಕಡೆ ನಿಜ ಆಗ್ತಾ ಇದೆ. ಅಂದ್ರೆ ಮನುಷ್ಯನಿಗೆ ಏನಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಅಂತ ಒಂದಿದೆ. ಅಂದ್ರೆ ರಿಜಿಡ್ ಆಗಿ ನಾನು ಹೇಳಿದ್ದೆ ಸರಿ ಮಾಡಿದ್ದೆ ಸರಿ ಅಂತೇಳಿ ಹೇಳಿ ಇದ್ರೆ ಆವಾಗ ಎಲ್ಲೂ ಕೂಡ ನಾವು ಯಶಸ್ಸು ಏರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಭಾವನೆ. ಓಕೆ. ಸೊ ಇದಿಷ್ಟು ನಿಮ್ಮ ಈ ಒಂದು ಕರಿಯರ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ರಿ. ಇನ್ನು ಈ ಮದುವೆ ಆದ ನಂತರದ ದಿನಗಳು, ಪ್ರತಿ ಮನುಷ್ಯನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಸೊ ನಿಮ್ಮ ಜೀವನದಲ್ಲೂ ಕೂಡ ಸುಮಾ ಅವರು ಬಂದ ಮೇಲೆ ಆ ಸುಮಾದ ಘಮ ಅನ್ನೋದು ಬಹುಶಃ ಸಾಕಷ್ಟು ಸಕ್ಸಸ್ಸಿಗೆ ಕಾರಣ ಆಗಿದೆ. ಅದ್ರ ಬಗ್ಗೆ ಡಾಕ್ಟರ್ ಉಮೇಶ್ ಪುತ್ರನ್ ಅವ್ರ ಜೊತೆಗೆ ಮಾತುಕತೆ ಮುಂದುವರಿಯುತ್ತೆ. ಮೈ ಆಟೋಗ್ರಾಫ್ ಅಲ್ಲಿ ಒಂದು ಪುಟ್ಟ ಬ್ರೇಕ್ ಅನ್ನು ತಗೊಳ್ಳುವ. ಬ್ರೇಕ್ ಆದ ನಂತರ ಮತ್ತೆ ನಾವಿಬ್ರು ವಾಪಸ್ ಬರ್ತೀವಿ. STM Film Studio, the complete movie solution. ಇಲ್ಲಿ ಫಿಲ್ಮ್ ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸ್ಟೀರಿಯೋ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, ಪ್ರಿವ್ಯೂ ವಿತ್ ಸರೌಂಡ್ ಸೌಂಡ್, 7.1 and 5.1 ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, TI, TPX ಆಥರಿಂಗ್, SFX, ಡಬ್ಬಿಂಗ್, ಸೌಂಡ್ ರೆಕಾರ್ಡಿಂಗ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM ಫಿಲ್ಮ್ ಸ್ಟುಡಿಯೋ.
the complete movie solution. ವೆಲ್ಕಮ್ ಬ್ಯಾಕ್ ಟು ಮೈ ಆಟೋಗ್ರಾಫ್. ನಾನು ನಿಮ್ಮ ನೆನಪಿನ ನಾವಿಕ ಆರ್ಷೆ ಪ್ರಸನ್ನ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಉಮೇಶ್ ಪುತ್ರನವರು. ಅವರ ಒಂದು ಜರ್ನಿ ಬಗ್ಗೆ ಹೇಳ್ತಾ ಇದ್ರು. ಇನ್ನು ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮಾತಾಡಿದ್ವಿ, ಫ್ಯಾಮಿಲಿ ಅಂತ ಬಂದಾಗ ನಾನು ಎಷ್ಟೇ ದೊಡ್ಡ ಸಾಧನೆ ಮಾಡಲಿ, ನಾನು ಮದುವೆನೇ ಆಗಿರಬಾರ್ದು, ಮದುವೆ ಆಯಿತು ಅಂತ ಹೇಳಿದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾರಿಗೂ ಕೂಡ ಏನೂ ಅಚೀವ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ನೀವು ಹೇಳಿದ್ರಿ, ಹಾಸ್ಪಿಟಲ್ ನಿರ್ಮಾಣ ಆಯಿತು ಮದುವೆ ಆದ ನಂತರ. ನಿಮ್ಮ ಬಗ್ಗೆ ನಿಮ್ಮ ವೈಫ್ ಏನು ಹೇಳ್ತಾರೆ? ಡಾಕ್ಟರ್ ಉಮೇಶ್ ಪುತ್ರನವರು ಹೊರಗಡೆ ಡಾಕ್ಟರ್ ಆಗಿ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ, ಮನೆಯಲ್ಲಿ ಹಸ್ಬೆಂಡ್ ಆಗಿ ಮಕ್ಕಳಿಗೆ ಅಪ್ಪ ಆಗಿ ಅವ್ರು ಹೇಗಿರ್ತಾರೆ? ಸೊ ನಿಮ್ಮ ವೈಫ್ ಮಾತಾಡಿದ್ದಾರೆ, ನೋಡ್ಕೊಂಡು ಬರುವ ಸರ್. ನಮಸ್ಕಾರ. ಡಾಕ್ಟ್ರು ತುಂಬ ಬ್ಯುಸಿಯಾಗಿರೋದ್ರಿಂದ ಎಲ್ಲರಿಗೂ ಅನಿಸಿರ್ಬೋದು ಡಾಕ್ಟ್ರ್ ಹೇಗೆ ಹಾಸ್ಪಿಟ್ಲಲ್ಲಿ ಮ್ಯಾನೇಜ್ ಮಾಡ್ತಾರೆ, ಮನೆಗೆ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ ಹೇಗೆ ಮಾಡ್ತಾರೆ, ಬುಕ್ಸ್ ಹೇಗೆ ಬರೀತಾರೆ ಅಂತೇಳಿ ಎಲ್ಲರಿಗೂ ಒಂಥರ ಕುತೂಹಲ ಇರ್ಬೋದು. ಆದರೆ ಅವರು ಎಲ್ಲಿಯೂ ಕೂಡ ಅವ್ರ ಸಮಯವನ್ನು ವೇಸ್ಟ್ ಮಾಡೋದೇ ಇಲ್ಲ. ಎಲ್ಲೇ ಹೋಗಲಿ, ನಾವೀಗ ಏರ್ಪೋರ್ಟಿಗೆ ಸಾಧಾರಣ ನಾವು ಹೊರದೇಶಕ್ಕೆ ಹೋಗ್ತಾ ಇರ್ತೇವೆ, ಏರ್ಪೋರ್ಟಲ್ಲಿ ಕೂತ್ಕೊಳ್ಳಿ ಅಥವಾ ಬ್ಯಾಂಗ್ಳೂರಿಗೆ ಹೋಗಿದ್ರೆ ಏರ್ಪೋರ್ಟಲ್ಲಿ ಕೂತ್ಕೊಳ್ಳಿ, ಅವ್ರೇನಾದರೂ ಬುಕ್ ಬಗ್ಗೆ ಅವರು ಅದನ್ನು ತಯಾರಿ ಮಾಡ್ತಾನೇ ಇರ್ತಾರೆ. ಮನೆಗೆ ಬಂದರೂ ಕೂಡ ಅಷ್ಟೇ, ಅವ್ರು ಏನೇನೋ ಅವ್ರದ್ದು ರೋಟ್ರಿ ಕೆಲಸ ಆಗಲಿ, ರೆಡ್ ಕ್ರಾಸ್ ಸಂಸ್ಥೆದ ಕೆಲಸ ಆಗಲಿ, ಏನೇ ಇರಲಿ ಅದರಲ್ಲಿ ಅವರು ಬ್ಯುಸಿನೇ ಇರ್ತಾರೆ. ಹಾಗೆ ನಾವು ಎಣಿಸ್ತೀವಿ ಕೆಲವು ಸಲ, ಕೆಲವ್ರು ಎಣಿಸ್ಬೋದು ಇವರು ಮನೆಯವ್ರ ಜೊತೆ ಸಮಯ ಕಳೀಲಿಕ್ಕೆ ಇವರಿಗೆ ಹೇಗೆ ಸಮಯವನ್ನು ಇವರು ಇದು ಮಾಡ್ಕೊಳ್ತಾರೆ, ಉಳಿಸ್ಕೊಳ್ತಾರೆ ಅಂತೇಳಿ ಹೇಳಿ. ಅದಕ್ಕೂ ಅವರು ಸಮಯವನ್ನು ಕೊಡ್ತಾರೆ ನಮಗೆ. ಅವ್ರನ್ನ ದೂರಲಿಕ್ಕಿಲ್ಲ, ಅವಕಾಶನೇ ಇಲ್ಲ. ಅವ್ರು ಯಾವಾಗಲೂ ಅಂದರೆ ಅವ್ರದ್ದು ಏನೇ ಹೊರಗಡೆ ಅವ್ರು ಎಷ್ಟೇ ಬ್ಯುಸಿ ಇರಲಿ, ಏನೇ ಇರಲಿ, ಮನೆಗೆ ಬಂದರೆ ಅದನ್ನು ಯಾವತ್ತೂ ಯಾರ ಜೊತೆನೂ ತೋರಿಸ್ಕೊಳ್ಳೋದಿಲ್ಲ. ನಮ್ಮೆಲ್ಲರ ಜೊತೆನೂ ಅವರು ನಗ್ನಗ್ತಾ ಸಮಾಧಾನದಲ್ಲೇ ಮಾತಾಡ್ತಾರೆ. ಇದ್ರ ಬಗ್ಗೆ ನನಗೆ ಹೇಳಿ ತುಂಬ ಹೆಮ್ಮೆ ಆಗುತ್ತೆ. ಮತ್ತೊಂದು ಅವ್ರದ್ದು ಹೆಮ್ಮೆ ವಿಷಯ ಅಂತೇಳಿ ಹೇಳಿದ್ರೆ, ಅವರು ತುಂಬ ಛಲವಾದಿ. ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಅದನ್ನು ಅವ್ರು ಮಾಡಿಯೇ ಮುಗಿಸೋರು. ನಾನೇ ಹೇಳ್ತೀನಿ, ಸಾಕಾಯ್ತಲ್ಲ ಮಾರ್ರೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದರು. ಇಲ್ಲ ಸುಮಾ, ನಾನು ಇದೊಂದು ಮುಗಿಸಿ ಬರ್ತೇನೆ, ನೀನು ಹೋಗಿ ಮಲಗು ಅಂತ ಹೇಳ್ತಾರೆ. ಮತ್ತು ಅವರ ತಾಳ್ಮೆ ತುಂಬ ಮೆಚ್ಚುವಂಥದ್ದು. ಅವ್ರಿಗೇನೇ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ಸಮಸ್ಯೆ, ಯಾರಿಗಾದರೂ ಒಂದು ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ನಮ್ಮಲ್ಲಿ ಫಸ್ಟ್ ನೆನಪಾಗೋದು ಇವ್ರ ನೆನಪಾಗುತ್ತೆ. ಇವರಿಗೂ ಕಾಲ್ ಬರುತ್ತೆ, ಎಷ್ಟೇ ಹೊತ್ತಿಗೆ ಕಾಲ್ ಬರಲಿ ಅದಕ್ಕೆ ಇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಆಗೋದಿಲ್ಲ, ನಾನು ಬ್ಯುಸಿ ಇದ್ದೇನೆ ಅಂತ ಹೇಳೋದೇ ಇಲ್ಲ. ಹಾಗಾಗಿ ಪ್ರತಿಯೊಂದು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಇವ್ರನ್ನ ಲೈಕ್ ಮಾಡ್ತಾರೆ. ಹಾಗೆ ಒಂದು ವಿದ್ಯಾಭ್ಯಾಸದ ಒಂದು ಇದು ತಗೊಂಡ್ರೆ, ಅಂದರೆ ಕಲಿಯುವ ಮಕ್ಕಳು, ಓದುವ ಮಕ್ಕಳು ಯಾರೇ ಆಗಿರಲಿ, ನಮ್ಮ ಕುಟುಂಬದಲ್ಲಿ ಯಾರೇ ಇರಲಿ ಅಥವಾ ಸಮಾಜದಲ್ಲಿ ಯಾರೇ ಇರಲಿ, ಆಸುಪಾಸಿನವ್ರು ಯಾರೇ ಇರಲಿ, ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಓದ್ತೇನೆ, ನಮಗೆ ಸಹಾಯ ಮಾಡಿ ಅಂತ ಯಾರೇ ಕೇಳಿದ್ರು ಕೂಡ ಅವರಿಗೆ ಇವರು ತುಂಬ ಅಂದರೆ ಸಹಾಯ ಮಾಡ್ತಾನೆ ಬಂದಿದ್ದಾರೆ, ಮಾರ್ಗದರ್ಶನ ಕೊಡ್ತಾನೆ ಬಂದಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಇವ್ರ ಬಗ್ಗೆ. ರೋಟ್ರಿಯಲ್ಲಿ ಕೂಡ ಹಾಗೆ ತುಂಬ ಒಂದು ಉತ್ಸಾಹದಿಂದ ಇವರು ಒಳ್ಳೆಯ ಇದರಿಂದ ಸೇವೆಯನ್ನು ಇವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಇವರು ಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದಾರೆ. ಹಾಗೆ ನನ್ನ ವಿಚಾರ ತಗೊಂಡ್ರೆ, ಅವರಿಗೆ ನಾನು ಕಲೆಯಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಇದೆ, ಮತ್ತು ಕ್ರೀಡೆಯಲ್ಲಿ ಕೂಡ ಆಸಕ್ತಿ ಇದೆ, ಮತ್ತು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ನನಗೆ ಆಸಕ್ತಿ ಇದೆ. ಇದು ಏನೇ ಆಸಕ್ತಿ ಇದ್ದರೂ ಕೂಡ ಇವ್ರು ನನಗೆ ಅಲ್ಲಿ ಹೋಗು, ನೀನು ಚೆನ್ನಾಗಿ ಮಾಡು, ಅದನ್ನು ಮಾಡು, ಇದನ್ನು ಮಾಡು, ಆರ್ಟ್ಸ್ ಮಾಡು ಅಂತೇಳಿ ಹೇಳಿ ನನಗೆ ಎನ್ಕರೇಜ್ ಮಾಡ್ತಾನೆ ಇರ್ತಾರೆ. ಸ್ಪೋರ್ಟ್ಸಲ್ಲಿ ಆದರೂ ಅಷ್ಟೇ, ನೀನು ಹೋಗಿ ಮಾರೈತಿ ಅಂತೇಳಿ, ಮೈಕೈ ನೋವು ಮಾಡ್ಕೊಳ್ಬೇಡ, ಏನೋ ತೊಂದರೆ ಮಾಡ್ಕೊಳ್ಬೇಡ, ಹೋಗಿ ಆಡಿವ ಅಂತ ನನಗೆ ಪ್ರೋತ್ಸಾಹ ಮಾಡ್ತಾರೆ. ಎಲ್ಲೂ ಯಾವತ್ತೂ ನನಗೆ ನೀನು ಅದು ಮಾಡಬೇಡ, ಇದು ಮಾಡಬೇಡ ಅಂತ ನನಗೆ ಯಾವತ್ತೂ ಹೇಳಿಲ್ಲ. ಎನ್ಕರೇಜ್ ಪ್ರತಿಯೊಂದು ವಿಷಯದಲ್ಲೂ ನನಗೆ ಎನ್ಕರೇಜ್ ಮಾಡ್ತಾನೆ ಬಂದಿದ್ದಾರೆ. ಸೊ ನಿಮ್ಮ ವೈಫ್ ಮಾತಾಡಿದ್ದನ್ನು ಕೇಳಿದ್ರಿ, ಖಂಡಿತವಾಗ್ಲೂ ಅವ್ರು ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ನಿಮ್ಮ ಸಾಧನೆಯನ್ನು ಕಂಡಾಗ ಅದನ್ನು ನೋಡ್ತಾ ಅವರು ಕೂಡ ಬೆಳೆದಿದ್ದಾರೆ, ಅವ್ರ ಜೊತೆಗೆ ನೀವು ಕೂಡ ಸಾಕಷ್ಟು ಎತ್ತರಕ್ಕೆ ಏರಿದ್ದೀರಾ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫ್ಯಾಮಿಲಿಗೆ? ನೀವು ಆವಾಗ ಹೇಳಿದ್ರಿ, ಪ್ರತಿಯೊಬ್ಬರಿಗೂ ಮನೆಯ ಸಪೋರ್ಟು, ಅದರಲ್ಲೂ ಕೂಡ ಹೆಂಡತಿಯ ಸಪೋರ್ಟು, ತಾಯಿಯ ಸಪೋರ್ಟು ಎಲ್ಲ ಬೇಕಾಗುತ್ತೆ. ನನಗೆ ಎಲ್ಲ ವಿಚಾರಕ್ಕೂ ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಕೆಲವೊಮ್ಮೆ ಸ್ವಲ್ಪ ಗಲಿಬಿಲಿ ಇರುವಾಗ ನಾನು ನನ್ನ ಮಿಸ್ಸಸ್ ಸುಮಾ ಅವ್ರ ಹತ್ರ ನಾನು ವಿಚಾರ ಮಾಡ್ತೇನೆ. ಮತ್ತು ಕೆಲವೊಮ್ಮೆ ನಿಮ್ಗೆ ಗೊತ್ತು, ಈ ಡಾಕ್ಟ್ರ ಮಿಸ್ಸಸ್ ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಭಾಳ ಕಷ್ಟ. ಯಾಕಂದರೆ ಹೇಳಿದ ಸಮಯದಲ್ಲಿ ಎಲ್ಲಾದರೂ ಹೋಗಬೇಕಿದ್ರೆ ಬರುವುದಿಲ್ಲ, ಕೆಲವೊಮ್ಮೆ ಮಿಸ್ ಮಾಡ್ತಾರೆ. ಮತ್ತು ಇವರು ಮಧ್ಯಾಹ್ನ 1 ಗಂಟೆಗೆ ರೆಡಿಯಾಗಿ ಕೂತ್ಕೊಳ್ತಾರೆ ಮದುವೆಗೆ ಹೋಗ್ಲಿಕ್ಕೆ. ನಾವು ಬರೋದು 3 ಗಂಟೆ ಆಗುತ್ತೆ, ಅಲ್ಲಿ ಎಲ್ಲ ಮುಗ್ದಿರುತ್ತೆ. ಇವರಿಗೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಜನರ ಜೊತೆ ಬೆರಿಬೇಕಂತಿರುತ್ತೆ.
ಅದೆಲ್ಲ ಇದನ್ನು ಅವರು ಕಳ್ಕೊಳ್ತಾರೆ. ಆ ದೃಷ್ಟಿಯಲ್ಲಿ ಹೇಳೋದಾದರೆ ಬಹಳ ಒಂದು ಸಹಕಾರಿ ನನ್ನ ಹೆಂಡತಿ. ಸ್ವಲ್ಪ ನಾನು ಹೇಳುವಾಗಲೇ ಬರುವಾಗಲೇ ಇವತ್ತು ಮಧ್ಯಾಹ್ನ ಮದುವೆ ಇದೆ, ಅದಕ್ಕೆ ಮಧ್ಯಾಹ್ನ 1 ಗಂಟೆಗೆ ಹೋಗಬೇಕಿದ್ರೆ ನಾನು ಮೊದಲೇ ಹೇಳೋದು ನಂದು 2 ಗಂಟೆ ಆಗುತ್ತೆ ಅಂತ. ಆದರೂ ಕೂಡ ಕೆಲವೊಮ್ಮೆ ಲೇಟ್ ಆಗುತ್ತೆ. ಇಂತಹ ಅನೇಕ ವಿಚಾರಗಳನ್ನು ಅಥವಾ ಕೆಲವೊಮ್ಮೆ ಯಾವುದಾದ್ರೂ ಊರಿಗೆ ಹೋಗುವಾಗ, ಟೂರಿಗೆ, ಪಿಕ್ನಿಕ್ಕಿಗೆ ಹೋಗುವಾಗ ಎಷ್ಟೋ ಸಂದರ್ಭಗಳಲ್ಲಿ ಹೋಗ್ಬೇಕಂತ ಹೇಳಿ ಎಣಿಸಿದ್ರು ಕೂಡ ಆಗದೇ ಇರುವಂಥ ಸಂದರ್ಭ ಇರ್ತದೆ. ಮತ್ತೆ ನಮಗೆ ಯಾವ ವೈದ್ಯರಿಗೆ ವೈದ್ಯರಾಗಿರುವಾಗ ಅವರಿಗೆ ತುಂಬ ಅಲ್ಲಿಯ ಟೆನ್ಷನನ್ನು ನಾವು ಕೂಡ ಮನೆಗೆ ತಗೊಂಡು ಬರಬಾರ್ದು, ಬರಬಾರ್ದು, ಅಲ್ಲೇ ಬಿಟ್ಟು ಬರಬೇಕು. ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಒತ್ತಡ ಇರುವಾಗ ನಮ್ಮ ಜೊತೆಗೆ ಬಹಳ ತಾಳ್ಮೆಯಿಂದ ವರ್ತಿಸಿ ನನ್ನ ಎಲ್ಲ ಒಂದು ಯಶಸ್ಸಿನ ಒಂದು ಭಾಗವಾಗಿ ನಿಲ್ತಾಳೆ ನನ್ನ ಹೆಂಡತಿ ಅಂತ ಹೇಳಲಿಕ್ಕೆ ಬಹಳ ನಾನು ಹೆಮ್ಮೆ ಪಡ್ತೇನೆ. ಓಕೆ, ಸೂಪರ್. ಹಾಗೆಯೇ ಈ ಸಾಮಾನ್ಯವಾಗಿ ಹೆಂಗಸರಿಗೆ ಕೆಲವೊಂದು ಆಸೆಗಳಿರುತ್ತೆ. ಈಗ ಡ್ರೆಸ್ ತಗೊಳ್ಳೋದು ಅಥವಾ ಜ್ಯುವೆಲ್ರಿ ಅದೆಲ್ಲ ಬಿಡಿ, ಅದು ಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಬೇಕು, ಬರ್ತ್ಡೇ ನೆನಪಿಟ್ಕೊಂಡು ಹೇಳಬೇಕು. ಸೊ ಇಂಥದ್ದೆಲ್ಲ ಚಿಕ್ಕ ಪುಟ್ಟದ್ದು ಕೆಲವೊಂದು. ಸೊ ನೀವು ಯಾವಾಗಲೂ ಈ ವೆಡ್ಡಿಂಗ್ ಆ್ಯನಿವರ್ಸರಿ ನೆನಪು ಮಾಡ್ಕೊಂಡು ನೀವೇ ವಿಶ್ ಮಾಡ್ತೀರಾ, ಅಥವಾ ಅವ್ರು ಹೇಳಿದಾಗ ಇವತ್ತು ಸ್ಪೆಷಲ್ ಏನಂತ ಗೊತ್ತಾ ನಿಮಗೆ, ಆ ಥರ ಏನಾದರೂ ಇದೆಯಾ? ಕೆಲವೊಮ್ಮೆ ಈ ವಿಚಾರದಲ್ಲಂತೂ ನಾನು ತಪ್ಪುವುದಿಲ್ಲ. ಯಾಕೆಂದ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರಲಿ, ಬರ್ಡೇ ಇರಲಿ, ಒಂದು ತಿಂಗಳ ಹಿಂದೆ ನಮಗೆ ಒಂದು ರಿಮೈಂಡರ್ ಬರುತ್ತೆ. ಓಕೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಬಂತಲ್ವಾ, ಗೊತ್ತಲ್ವಾ, ಯಾಕೆ ಏನಾದರೂ ಸೊ ಹಾಗಾಗಿ ಅದನ್ನ ನೆನ್ಪು ಬಿಡುವ ಸಾಧ್ಯತೆ ಇಲ್ಲ. ಹೌದು, ಬಟ್ ನನ್ನ ವಿಚಾರದಲ್ಲಿ ಹೇಳುವುದಾದ್ರೆ, ನಾನು ಈಗೆಲ್ಲ ನಮ್ಮ ಈ ಮೊಬೈಲಲ್ಲಿ ಗೂಗಲ್ ಕ್ಯಾಲೆಂಡರ್ ಇದೆ, ಎಲ್ಲ ಇದೆ. ನಾವು ಬರೀ ನಮ್ಮ ಫ್ಯಾಮಿಲಿದ್ ಮಾತ್ರ ಅಲ್ಲ, ಎಲ್ಲರ ಒಂದು ಬರ್ಡೇನು ಅದರಲ್ಲಿ ಆಲ್ರೆಡಿ ನಾನು ಫೀಡ್ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಅದರಲ್ಲಿ ಸಾಮಾನ್ಯವಾಗಿ ನಾನು ತಪ್ಪುವುದಿಲ್ಲ. ಹೌದು. ಓಕೆ, ಸೊ ಇನ್ನು ನಿಮ್ಮ ಆ ಕಾಲೇಜ್ ಡೇಸ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು. ಅದಕ್ಕೂ ಮುಂಚೆ ಡಾಕ್ಟರ್ ಆಗಿ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದ್ದೀರಾ, ಅದರಲ್ಲೂ ಕೂಡ ನೀವು ಇತ್ತೀಚೆಗೆ ಸಾಕಷ್ಟು ಆರ್ಟಿಕಲ್ಗಳನ್ನು ಬರಿತಾ ಇದ್ದೀರಾ, ಅದು ನಮ್ಮ ಭಾರತದ ಇತಿಹಾಸದ ಬಗ್ಗೆ. ಈ ಬರವಣಿಗೆ ಅನ್ನೋದು ಇದು ಹೇಗೆ ನಿಮಗೆ? ಈ ಡಾಕ್ಟರ್ಸ್ ಎಲ್ಲ ಇಷ್ಟು ಬ್ಯುಸಿಯಾಗಿರ್ತಾರೆ, ಅವರು ಈ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟರೆ ಅದು ಓದಲಿಕ್ಕೆ ಸಾಧಾರಣ ಯಾರಿಗೂ ಆಗಲ್ಲ, ಅಂಥದ್ರಲ್ಲಿ ನೀವು ಅಷ್ಟು ಸುಂದರವಾಗಿ ಬರೀತೀರಾ, ಇದು ಹೇಗೆ, ಈ ಆಸಕ್ತಿ ಹೇಗೆ ಬಂತು? ಮೊದಲು ನಾನು 94ನೇ ಇಸ್ವಿಯಲ್ಲಿ ಊರಿಗೆ ಬಂದಾಗ ರೋಟ್ರಿಗೆ ಸೇರಿದೆ. ನಾನು ರೋಟ್ರಿಯ ಒಂದು ವೇದಿಕೆ ನನಗೆ ಇದನ್ನೆಲ್ಲ ಬರೀಲಿಕ್ಕೆ ಅಥವಾ ಮಾತಾಡಲಿಕ್ಕೆ ನನಗೆ ಸಹಾಯ ಮಾಡ್ತು. ಆವಾಗ ಮೊಟ್ಟ ಮೊದಲಿಗೆ ನಾನು ಕೃತಜ್ಞತೆ ಹೇಳಬಯಸುವುದೇನೆಂದರೆ, ನಮ್ಮ ಕುಂದಾಪುರದ ವಾರಪತ್ರಿಕೆ ಕುಂದಪ್ರಭ ಅಂತ ಒಂದಿತ್ತು. ನಮ್ಮ ಮಿತ್ರರು US ಅವರು ನನಗೆ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ರು. ಆವಾಗ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾನು ಬರಿತಾ ಇದ್ದೆ. ಅದರಲ್ಲಿ ಪ್ರಾರಂಭದ ನನ್ನ ಒಂದು ಆರ್ಟಿಕಲ್ ಡಾಲಿ ಅಂತ ಒಂದು ಕುರಿ ಮರಿಯ ಬಗ್ಗೆ, ಕ್ಲೋನಿಂಗ್ ಅಂತ ಹೇಳಿ ಆವಾಗೊಂದು ಬಹಳ ಸೆನ್ಸೇಷನಲ್ ಆಗಿರುವಂಥ ಒಂದು ವೈಜ್ಞಾನಿಕ ಅನ್ವೇಷಣೆ ಆಯಿತು. ಅದರ ಬಗ್ಗೆ ನಾನು ಡಾಲಿ ಕುರಿಮರಿಯ ಬಗ್ಗೆ ಬರೆದೆ. ಡಾಲಿ ಕುರಿಮರಿ ಹುಟ್ಟಿದಾಗಲೇ ಆ ಕುರಿಮರಿಗೆ 3 ವರ್ಷ ಆಗಿತ್ತು ಅಂತ ಬರೆದೆ. ಅಂದ್ರೆ ಅದು ಹುಟ್ಟಿದಾಗಲೇ 3 ವರ್ಷ ಆಗಿತ್ತು. ಆದ್ರಿಂದ ಅದರ ಆ ಒಂದು ತುಂಬಾ ವೈಜ್ಞಾನಿಕ ಬರವಣಿಗೆ ಅದು. ಅದೇ ತರ ಬೇರೆ ಬೇರೆ ವೈದ್ಯಕೀಯ ಬಗ್ಗೆ ಅಥವಾ ಕೆಲವೊಮ್ಮೆ ನಾನು ವೈದ್ಯಕೇತರ ಇತರ ವಿಚಾರಗಳ ಬಗ್ಗೆ ಕೂಡ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ಬರವಣಿಗೆಗಳು ಕರ್ನಾಟಕದ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿದೆ. ಮೊಟ್ಟ ಮೊದಲಿಗೆ ಒಂದು ಪುಸ್ತಕ ಬರಿಬೇಕು ಅಂತ ಆ ಕಾಲದಲ್ಲಿ ನಾನು ಹೊರಟೆ. ಅದು ಈ ಏಡ್ಸ್ ಬಗ್ಗೆ. ಆವಾಗ ಈಗಲಿನ ತರ ಜನರಿಗೆ ಏಡ್ಸ್ ಬಗ್ಗೆ ಮಾಹಿತಿಯೂ ಇಲ್ಲ, ಮತ್ತೆ ಈಗ ಏಡ್ಸ್ ಅಂದ್ರೆ ಯಾರಿಗೆ ಹೆದರಿಕೆನೂ ಕೂಡ ಇಲ್ಲ. ಯಾಕಂದ್ರೆ ಏಡ್ಸ್ ವೈರಾಣು ಬಹಳ ವೀಕ್ ಆಗಿದೆ ಈಗ. ಆದ್ರೆ ಆವಾಗ ಒಂದು ದೊಡ್ಡ ಭಯಾನಕವಾದಂತ ಒಂದು ಕಾಯಿಲೆ ಏಡ್ಸ್ ಆಗಿತ್ತು. ಏಡ್ಸ್ ಕಾಯಿಲೆ ಬಂದ್ರೆ ಅವನು ಲೈಫ್ ಸೆಂಟೆನ್ಸ್ ಕೊಟ್ಟ ಹಾಗೆ. ಅಂತ ಸಂದರ್ಭದಲ್ಲಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಏಡ್ಸ್ ಬಗ್ಗೆ ನಾನು ಬರೆದೆ. ಬರೆಯುವಾಗ ಏನಾಯ್ತು, ಈಗಲಿನ ತರ ಗೂಗಲ್ ಆಗಲಿ ಅಥವಾ ಇನ್ಫಾರ್ಮೇಶನ್ಗೆ ಏನಿಲ್ಲ. ನಾನು ಮಧ್ಯಾಹ್ನ ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಮಣಿಪಾಲದ ಲೈಬ್ರರಿ, KMC ಲೈಬ್ರರಿಗೆ ಹೋಗಿ ಕೂತು ಅಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ಮತ್ತು ಬೇರೆ ಬೇರೆ ಗ್ರಂಥಗಳನ್ನು ನಾನು ನೋಡಿ ಅದನ್ನು ಅನುವಾದ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕ್ರೋಢೀಕರಣ ಮಾಡಿ ಒಂದು ಪುಸ್ತಕವನ್ನು ಬರೆದೆ. ಬಹಳ ತುಂಬ ಪ್ರಸಿದ್ಧ ಆಯ್ತು ಅದು. ಆ ಕಾಲದಲ್ಲಿ ಅದೊಂದು ಈ ಏಡ್ಸ್ಗೆ ಸಂಬಂಧಪಟ್ಟ ಒಂದು ಬೈಬಲ್ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರಲ್ಲಿ ಪ್ರಚಲಿತವಾಗಿತ್ತು.
ಅದೇ ರೀತಿ ಮತ್ತೆ ಮುಂದೆ ಏನಾದರೂ ಈ ವಿದ್ಯಾರ್ಥಿಗಳಿಗೆ ಮಾಡಬೇಕು, ಅವರಿಗೆ ಒಂದು ಸಹಾಯ ಆಗುವಂಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕ್ಯಾರಿಯರ್ ಗೈಡೆನ್ಸ್ ಅಥವಾ ವೃತ್ತಿ ಮಾರ್ಗದರ್ಶನ ಅನ್ನುವಂಥ ಒಂದು ಪುಸ್ತಕದ ಬಗ್ಗೆ ಬರೆದೆ. ಆವಾಗಲೂ ಕೂಡ ಜಾಸ್ತಿ ಏನು ಈ ಗೂಗಲ್ ಎಲ್ಲ ಪ್ರಚಲಿತವಾಗಿರಲಿಲ್ಲ. ಆವಾಗಲೂ ಕೂಡ ನಾನು ಬೇರೆ ಬೇರೆ ಲೈಬ್ರರಿಯಲ್ಲಿ ಬೇರೆ ಬೇರೆ ಥರದ ಗ್ರಂಥಗಳನ್ನು ನಾನು ಓದಿ ನೋಡಿ, ಅದರಲ್ಲಿ ಸಾಧಾರಣ ಒಂದು PUC ಆದಮೇಲೆ ನಮಗೆಲ್ಲ ಹೆಚ್ಚಿನವರಿಗೆ ಏನು ಗೊತ್ತು, ಒಂದು ಇಂಜಿನಿಯರಿಂಗು, ಲಾಯರು, ವೈದ್ಯಕೀಯ ಅಥವಾ ಇನ್ನಿತರ ಒಂದು 4-10 ಬೇರೆ ಬೇರೆ ಥರದ ಕೋರ್ಸ್ಗಳಿಗೆ ಹೋಗುವ ಒಂದು ಅರಿವು ಮಾತ್ರ ಆವಾಗ ಇದ್ದಿತ್ತು. ಆದರೆ ನಾನು 100 ಬೇರೆ ಬೇರೆ ಥರದ ಕೋರ್ಸ್ಗಳಿಗೆ ಹೇಗೆ ವಿದ್ಯಾರ್ಥಿಗಳು PUC ಮುಗಿಸಿದ ನಂತರ ಹೋಗಬಹುದು ಅನ್ನುವ ವಿಚಾರವನ್ನು ತೆರೆದಿಟ್ಟೆ. ಅದು ಕೂಡ ತುಂಬ ಪ್ರಸಿದ್ಧ ಆಯಿತು. ಅದಲ್ಲದೆ ನಾನು ಅನೇಕ ಸಾವಿರಾರು ಕಾಪಿಗಳನ್ನು ಮಾಡಿ ಎಲ್ಲ ನಮ್ಮ ಕುಂದಾಪುರ ತಾಲೂಕಿನಾದ್ಯಂತ ಇರುವ ಶಾಲೆಗಳಿಗೆ ಹಂಚಿದೆ ಉಚಿತವಾಗಿ. ಮತ್ತೆ ಕಡೆಗೆ ಅದಕ್ಕೆ ಸಂಬಂಧಪಟ್ಟ ತರಬೇತಿಯನ್ನು ಅಧ್ಯಾಪಕರಿಗೂ ಕೂಡ ನಾವು ನೀಡಿದ್ವಿ. ಮತ್ತೆ ವರ್ಷಕ್ಕೊಮ್ಮೆ ನಾವು ದೊಡ್ಡ ಕಾರ್ಯಾಗಾರವನ್ನು ಈ ವಿಚಾರದಲ್ಲಿ ಏರ್ಪಡಿಸಿ ಕುಂದಾಪುರ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳನ್ನು ಕರೆದು ಒಂದು ದಿನದ ಬೇರೆ ಬೇರೆಯವರಿಂದ ಉಪನ್ಯಾಸವನ್ನು ಕೊಡಿಸಿ ಅವರಲ್ಲಿ ಆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ತೃಪ್ತಿ ಇದೆ ನನಗೆ ಅದು ಮಾಡಿದ್ದು. ಯಾಕಂದರೆ ಒಮ್ಮೆ ನಾನು ಒಂದು 8-10 ವರ್ಷದ ಹಿಂದೆ ನಮ್ಮ ರೋಟರಿ ಕ್ಲಬ್ಬಿಗೆ ಒಬ್ಬ ಹುಡುಗ ಬಂದ. ಅವನನ್ನು ಅತಿಥಿಯಾಗಿ ಕರೆದ್ರು. ಅವನು ಬೇಸಿಕಲಿ ಕಮರ್ಷಿಯಲ್ ಪೈಲಟ್. ಕಡೆಗೆ ಅವನು ಎಲ್ಲ ಆದಮೇಲೆ ಕಡೆಗೆ ನನ್ನನ್ನು ಬಂದು ಮಾತಾಡಿಸಿದ. ಅವನು ಏನು ಹೇಳಿದ ಅಂದರೆ, ಡಾಕ್ಟ್ರೇ, ನೀವು ನಮ್ಮ ಊರಿನ ಶಾಲೆಗೆ ಬಂದಿದ್ದೀರಿ, ಕೆಂಚನೂರು ಅಂತೇಳಿ ಶಾಲೆಗೆ ಬಂದಿದ್ದೀರಿ. ಆ ಸಮಯದಲ್ಲಿ ನೀವು ಎಲ್ಲ ವೃತ್ತಿ ಮಾರ್ಗದರ್ಶನ ಶಿಬಿರದ ಬಗ್ಗೆ ಅದು ಬೇರೆ ಬೇರೆ ಏನೇನು ದಾರಿಗಳಿವೆ ಹೋಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಮುಂದೆ, ಅದನ್ನೆಲ್ಲ ನೀವು ತಿಳಿಸಿದ್ದೀರಿ. ಅದರಲ್ಲಿ ಒಂದು ಪೈಲಟ್ ವಿಚಾರ ಬಗ್ಗೆ ನೀವು ಹೇಳಿದಿರಿ. ಅದು ನನ್ನ ತಲೆ ಒಳಗೆ ಕೂತ್ಕೊಳ್ತು. ಅದನ್ನೇ ನಾನು ಮುಂದೆ ಫಾಲೋ ಮಾಡ್ತಾ ಮುಂಬೈಯಲ್ಲಿ ನಾನು ನನ್ನ ಪೇರೆಂಟ್ಸು ಅಲ್ಲಿ ಸೆಟ್ಲ್ ಆಗಿದ್ರು. ಮುಂಬೈಯಲ್ಲಿ ಫ್ಲೈಯಿಂಗ್ ಕ್ಲಬ್ಸಿಗೆ ನನ್ನನ್ನು ಸೇರಿಸಿದ್ರು. ಅಲ್ಲಿ ಅರ್ಧ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಅರ್ಧ ಅಮೆರಿಕದಲ್ಲಿ ನಾನು ಹೋಗಿ ಕಮರ್ಷಿಯಲ್ ಪೈಲಟ್ ಆದೆ. ಆ ಒಂದು ಪ್ರಾರಂಭದ ಒಂದು ಹುಳವನ್ನು ನೀವು ಆ ದಿವಸ ಬಿಟ್ಟಿದ್ದೀರಿ ತಲೆಯಲ್ಲಿ. ನಿಜವಾಗ್ಲೂ ನಮ್ಗೆ ಆತ್ಮತೃಪ್ತಿ ಅಂತ ಸಿಗೋದಿದ್ರೆ ಇಂಥದ್ದು ಮಾಡಿದ್ರೆ ಒಂದು ವಿದ್ಯಾರ್ಥಿ ಈ ತರದ ಒಂದು ಯಶಸ್ಸಿನ ಒಂದು ದಾರಿಯಲ್ಲಿ ಹೋದ್ರೆ ಅದೇ ಸಾಕಾಗತ್ತೆ. ಆ ತರದ ಒಂದು ಪುಸ್ತಕ ನಾನು ಬರೆದೆ. ಹಾಗೆ ಬೇರೆ ಬೇರೆ ಥರದ ಲೇಖನಗಳು, ಪುಸ್ತಕಗಳು ಎಲ್ಲ. ಇತ್ತೀಚೆಗೆ ನಾನು ಬರೆದಂಥದ್ದು ಈ ಸ್ವಾತಂತ್ರ್ಯದ ಆ ಕ್ಷಣಗಳು ಅನ್ನುವಂಥ ಒಂದು ಪುಸ್ತಕ. ಇದು ಯಾವ ರೀತಿ ಒಂದು ಪುಸ್ತಕ ಅಂತ ಹೇಳಿದರೆ, 1608ರಲ್ಲಿ ಪ್ರಥಮ ಇಂಗ್ಲಿಷ್ ಪ್ರಜೆ ವಿಲಿಯಂ ಹಾಕಿನ್ಸ್ ಅನ್ನುವವನು ಭಾರತದ ಮಣ್ಣನ್ನು ಮೆಟ್ತಾನೆ ಸೂರತ್ತಲ್ಲಿ. ಕತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಆಗಿ 1963ರ ತನಕ ಸಾಗುತ್ತೆ. ಗೋವಾ ಲಿಬರೇಷನ್, ಗೋವಾ ವಿಮೋಚನಾ ಚಳುವಳಿ, ಗೋವಾ ಲಿಬರೇಷನ್ ತನಕ ಸಾಧಾರಣ ಒಂದು 145 ಬೇರೆ ಬೇರೆ ಅಧ್ಯಾಯಗಳನ್ನು ಉಳ್ಳಂತಹ ಒಂದು ಪುಸ್ತಕ. ಅದರಲ್ಲಿ ಎಲ್ಲ ಒಂದು ವಿಚಾರ, ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಪಟ್ಟಂತ ಕಷ್ಟ, ಮತ್ತೆ ಬೇರೆ ಬೇರೆ ಯುದ್ಧಗಳ ಬಗ್ಗೆ, ಮಹಾರಾಜರುಗಳ ಬಗ್ಗೆ, ಭಾರತದ ವಿವಿಧ ಪ್ರಾಂತ್ಯಗಳ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಲ್ಲಭಭಾಯಿ ಪಟೇಲ್ ಇರ್ಬೋದು, VP ಮೆನನ್ ಇರ್ಬೋದು, ಅಥವಾ ನೆಹರೂರವರು ಇರ್ಬೋದು, ಇವರೆಲ್ಲ ಮಾಡಿದಂತಹ ಒಂದು ತ್ಯಾಗ, ಗಾಂಧೀಜಿದು, ಅದೆಲ್ಲ ಅದರಲ್ಲಿ ಬರ್ತದೆ. ಅದೆಲ್ಲ ಬರ್ತದೆ. ಸೊ ಇಷ್ಟೆಲ್ಲ ಬ್ಯುಸಿ ಇರ್ತೀರಾ, ಹಾಸ್ಪಿಟಲ್ ನಡೆಸಬೇಕು, ಪೇಷಂಟ್ಸ್ ಅನ್ನ ನೋಡಬೇಕು, ಫ್ಯಾಮಿಲಿ ಇದೆ, ಇದ್ರ ಮಧ್ಯದಲ್ಲಿ ಬರವಣಿಗೆ ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ. ಇಷ್ಟೆಲ್ಲ ಮ್ಯಾನೇಜ್ ಮಾಡಿ, ಅದು ಇತಿಹಾಸದ ಬಗ್ಗೆ ಇಷ್ಟು ರಿಸರ್ಚ್ ಮಾಡಿ ಎಲ್ಲ ಬರಿತಾ ಇದ್ದಾರೆ. ಖಂಡಿತವಾಗ್ಲೂ ವೀಕ್ಷಕರೇ, ನಾವು ಹೇಳ್ತೀವಿ ಟೈಮ್ ಇಲ್ಲ ಅಂತ. ಯಾವ ಕೆಲಸ ಕೇಳಿದ್ರು ಅಯ್ಯೋ ನನಗೆ ಪುರ್ಸೋತಿಲ್ಲ, ಟೈಮ್ ಇಲ್ಲ ಅಂತ. ಬಟ್ ಟೈಮ್ ಮನಸ್ಸಿದ್ರೆ ಖಂಡಿತವಾಗ್ಲೂ ಸಮಯ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇಂಥವ್ರು ನಮ್ಗೆಲ್ಲ ಒಂದು ಕಡೆ ನಿದರ್ಶನ ಆಗ್ತಾರೆ. ನಿಮ್ಮ ಈ ಜರ್ನಿ ಅನ್ನೋದು ಸಾಕಷ್ಟು ಜನರನ್ನ ಖಂಡಿತವಾಗ್ಲೂ ಇನ್ಸ್ಪೈರ್ ಮಾಡುತ್ತೆ. ಹಾಗೆಯೇ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನವರ ಆ ಕಾಲೇಜ್ ಡೇಸ್ ಹೇಗಿತ್ತು, ಹುಬ್ಬಳ್ಳಿಯ ಆ ದಿನಗಳ ಬಗ್ಗೆ ಒಂದಷ್ಟು ಮಾತುಕತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ಅದಕ್ಕೆ ಮುಂಚೆ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಆ ಬ್ರೇಕ್ ಆದಮೇಲೆ ಮತ್ತೆ ಬರ್ತೀವಿ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound,
7.1 and 5.1 mixing and mastering, TI, TPX authoring, SFX, dubbing, ಸೌಂಡ್ ರೆಕಾರ್ಡಿಂಗ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM ಫಿಲ್ಮ್ ಸ್ಟುಡಿಯೋ, ದ ಕಂಪ್ಲೀಟ್ ಮೂವಿ ಸೊಲ್ಯೂಷನ್. ವೆಲ್ಕಮ್ ಬ್ಯಾಕ್ ಟು ಮೈ ಆಟೋಗ್ರಾಫ್. ನಾನು ನಿಮ್ಮ ನೆನಪಿನ ನಾವಿಕ ಪ್ರಸನ್ನ, ಡಾಕ್ಟರ್ ಉಮೇಶ್ ಪುತ್ರನ್. ಕುಂದಾಪುರದ ಚಿನ್ಮಯಿ ಹಾಸ್ಪಿಟಲನ್ನು ಕಟ್ಟಿ ಬೆಳೆಸ್ತಾ ಇರುವಂಥವ್ರು, ಹಾಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದವರು. ಇನ್ನು ಕುಂದಾಪುರದಿಂದ ಹುಬ್ಳಿಗೆ ಹೇಗೆ ಹೋದ್ರಿ ನೀವು? ಕುಂದಾಪುರ ನಮ್ಮ ಊರಿನಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ಮನೆ ಅರಾಟೆ ಅಂತ, ಕುಂದಾಪುರ ತಾಲೂಕಿನ ಅರಾಟೆ. ಅಲ್ಲಿಂದ ನಾನು PUCಗೆ ಗಂಗೊಳ್ಳಿಗೆ ಹೋದೆ ಅಂತ ಹೇಳಿದೆ. ಸಾಧಾರಣ 6-6.5 ಕಿಲೋಮೀಟರ್ ಆಗುತ್ತೆ. ಡೈಲಿ ನಾವು ನಡೆದೇ ಹೋಗುವಂಥದ್ದು. 6 ಕಿಲೋಮೀಟರ್ 6.5 ಕಿಲೋಮೀಟರ್ ಹೋಗ್ತಾ 6.5 ಕಿಲೋಮೀಟರ್ ಬರ್ತಾ ಎಲ್ಲ ವಿದ್ಯಾರ್ಥಿಗಳು ನಾವು ನಡೆದೇ ಹೋಗ್ತಾ ಇದ್ವಿ. ಆವಾಗ ಮಕ್ಕಳನ್ನ ಬಸ್ಸಲ್ಲಿ ಕಳಿಸೋದಂದ್ರೆ ಅದೊಂಥರ ಲಕ್ಸುರಿ ರೀತಿಯಲ್ಲಿ ಓದುವುದೇ, ಮಕ್ಕಳಿಗೆ ಶಾಲೆಗೆ ಕಳಿಸೋದೇ ಒಂದು ಕಷ್ಟದಲ್ಲಿ, ಅದು ಒಂದು ದೊಡ್ಡ ಒಂದು ಪ್ಯಾರೆಂಟ್ಸಿನ ಒಂದು ಕೊಡುಗೆ ಅನ್ನುವ ರೀತಿಯಲ್ಲಿ. ಈ ಪಾಕೆಟ್ ಮನಿ ಅನ್ನೋದು ನೀವು ಎಷ್ಟೋ ವರ್ಷಗಳ ನಂತರ ಕೇಳಿದ್ರ ಅಂತ ಶಬ್ದ ಕೇಳಿದ್ದೆ ಬಹಳ ನಂತರ. ಸೊ ನಾವು ನಡೆದೇ ಹೋಗ್ತಾ ಇದ್ವಿ, ಒಂದು 5-6-7 ವರ್ಷ ನಡೆದೇ ಹೋಗಿದ್ವಿ. ಅದರ ನಂತರ ಹುಬ್ಳಿಗೆ ಹೋಗ್ಬೇಕಾದ ಸಮಯದಲ್ಲಿ ಆವಾಗೆಲ್ಲ ಈ ತರದ ಒಂದು ದೊಡ್ಡ ಲಕ್ಸುರಿ ಬಸ್ಸು ಅದೆಲ್ಲ ಇರಲಿಲ್ಲ. ನಿಮ್ಗೆ ತಿಳಿದಂತೆ ಕೆಂಪು ಬಸ್ ಇತ್ತು ಅವಾಗ. ಕೆಂಪು ಬಸ್ನಲ್ಲಿ ಹೋದ್ರೆ ಅದು ರಾತ್ರಿ ಆ ರೋಡ್ ಎಲ್ಲ ಹೊಡೆದು ತಲೆಗೆ ದಪ್ಪ ಗುಳ್ಳೆ ತರ ಆಗುವಂಥದ್ದು. ಸೊ ಅವೆಲ್ಲ ನಮ್ಮ ಒಂದು ನೆನಪಿನ ಬುತ್ತಿಯಲ್ಲಿರುವಂತ ಅನೇಕ. ಈ ಮೆಡಿಕಲ್ ಓದಬೇಕು ಅಂತ ಹೇಳಿದಾಗ ಈಗಿನ ಮಕ್ಕಳಿಗೆ ಹೇಗೆ ಅಂದರೆ, ನಮಗೆ ಹಾಕಬೇಕಾದ್ರೆ ಬ್ರ್ಯಾಂಡೆಡ್ ಶೂ ಬೇಕು, ಡ್ರೆಸ್ ಕೂಡ ಬ್ರ್ಯಾಂಡೆಡ್ ಡ್ರೆಸ್ಸೇ ಬೇಕು. ಸೊ ಅಂಥದ್ರಲ್ಲಿ ಆ ದಿನಗಳಲ್ಲಿ ಬಿಡಿ, ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಬೇರೆಯವರ ಸ್ಟೈಲ್ ಹೇಗಿದೆ ನಾನು ಕಾಪಿ ಮಾಡ್ತೀನಿ ಅನ್ನೋದಕ್ಕೆ ಕೂಡ ಅವಕಾಶ ಇರಲಿಲ್ಲ. ಸೊ ನಿಮಗೆ ಸಾಕಷ್ಟು ಕಷ್ಟ ಇತ್ತು, ಮೊದಲೇ ಸಾಲ ಕೂಡ ಮಾಡಿದ್ರಿ ಅಂತ ನೀವು ಹೇಳಿದ್ರಿ. ಈ ಕಾಲೇಜಿಗೆಲ್ಲ ಹೋಗಿ ಬರ್ತಾ ಇರಬೇಕಾದ್ರೆ ಕೆಲವು ಮಕ್ಕಳ ಹತ್ರ ಬೇಕಾದಷ್ಟು ಇರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಸಾಲಿಡ್ ಆಗಿರುತ್ತೆ. ಸೊ ಅಂಥವ್ರನ್ನ ನೋಡಿದಾಗ ಎಲ್ಲೊಂದು ಕಡೆ ನನಗೂ ಇದೇ ಥರ ಇರಬೇಕು. ಸೊ ಹೇಗಿತ್ತು ನಿಮ್ಮ ಲೈಫ್ ಸ್ಟೈಲ್ ಆವಾಗ? ಆವಾಗ ನಮಗೆ ಈ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ವಾಟ್ಸ್ಆ್ಯಪ್ ಆಗಲಿ ಇದೆಲ್ಲ ಇಲ್ಲದೆ ಇರುವಂಥದ್ದು ಒಂದು ದೊಡ್ಡ ವರದಾನ ಆಗಿತ್ತು ಆವಾಗ. ಮತ್ತೆ ಇನ್ನೊಂದು ವಿಚಾರ ನಾನು ಕಂಡಿದ್ದೇನೆಂದ್ರೆ, ಸಾಕಷ್ಟು ಇದ್ದವರು ಕೂಡ ಆ ಕಾಲದಲ್ಲಿ ಮಕ್ಕಳಿಗೆ ಅಷ್ಟೊಂದು ಖರ್ಚು ಮಾಡ್ತಾ ಇರಲಿಲ್ಲ. ಕಷ್ಟ ಗೊತ್ತಾಗಬೇಕು ಅಂತ ಆ ರೀತಿಯಲ್ಲಿ ಖರ್ಚು ಮಾಡ್ತಾ ಇರಲಿಲ್ಲ. ನಮ್ಮ ಜೊತೆಗಿದ್ದ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಕೆಲವರೆಲ್ಲ ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದವರು ಇದ್ರೂ ಕೂಡ ಆ ರೀತಿಯ ಒಂದು ದೊಡ್ಡ ಮಟ್ಟದ ಅಂತರ ನಮ್ಮೊಳಗೆ ಆವಾಗ ನಾನು ಕಾಣಲಿಲ್ಲ. ಯಾರಲ್ಲೂ ಕೂಡ ಬೈಕ್ ಇರಲಿಲ್ಲ. ಸೈಕಲ್ ಅಲ್ಲಿ ಕೆಲವರು ಲೋಕಲೈಟ್ಸ್ ಎಲ್ಲ ಬರ್ತಾ ಇದ್ರು, ಕಾರಿನ ಪ್ರಶ್ನೆ ಇಲ್ವೇ ಇಲ್ಲ. ಸೊ ಅಂತಹ ಒಂದು ಇದರಲ್ಲಿ ಅವ್ರ ಜೊತೆಗೆ ನಮ್ಗೆ ಇರ್ಲಿಕ್ಕೆ ಆವಾಗ ಕಷ್ಟ ಆಗ್ಲಿಲ್ಲ. ಅದೇ ಇವಾಗ ಆದ್ರೆ ಅಂತರಗಳು ತುಂಬಾ ಇರ್ತದೆ. ಇಲ್ಲದೆ ಇದ್ರೂ ಕೂಡ ಮಕ್ಕಳಿಗೆ ಕಾರನ್ನ ತೆಗೆಸಿಕೊಡುದು ಅಥವಾ ಕಷ್ಟಪಟ್ಟು ಏನಾದ್ರೂ ಒಂದು ಪೇರೆಂಟ್ಸ್ ಮಾಡ್ತಾರೆ ಇವಾಗ. ಯಾಕಂದ್ರೆ ಎಜುಕೇಶನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಂತ ಈಗ್ಲಿನವ್ರಿಗೆ ಗೊತ್ತು. ಖಂಡಿತ ಆಗ್ಲಿನವರು ಓದ್ಕೊಂಡ್ರೆ ಓದ್ಕೊಳ್ಳಿ, ಇಲ್ದಿದ್ರೆ ಎಲ್ಲಾದ್ರೂ ಕೆಲಸ ಮಾಡಿ, ಈ ರೀತಿಯ ಒಂದು ಆಟಿಟ್ಯೂಡ್ ಹೆಚ್ಚಿನ ಪೇರೆಂಟ್ಸ್ ಗಳಲ್ಲಿ ಇತ್ತು. ಅವಾಗ ನೀವು ಹುಬ್ಳಿಲಿ ಇರ್ಬೇಕಾದ್ರೆ ಮನೆಗೆ ಫೋನ್ ಮಾಡ್ಬೇಕು ಅಂದ್ರೆ ಆಗಲ್ಲ. ಇಲ್ಲಿ ಅರಾಟೆಯಲ್ಲಿ ನಿಮ್ಮ ಅಮ್ಮ ನನ್ನ ಮಗ MBBS ಮಾಡ್ತಾ ಇದ್ದಾನೆ, ಅವ್ರಿಗೊಂದು ದೊಡ್ಡ ಖುಷಿ. ಊರಲ್ಲೆಲ್ಲ ಎಲ್ಲರ ಹತ್ರ ಹೇಳ್ಕೊಳ್ಳುವಂಥದ್ದು ಇರ್ಬೋದು. ಅಮ್ಮ ಅಂತ ಹೇಳಿದಾಗ ತುಂಬಾ ನೆನಪಾಗುವಂಥ ಒಂದು ಘಟನೆ, ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು. ನನ್ನ ಜೀವನದ ಕೊನೆ ತನಕ ಅಮ್ಮ ಅಂದಾಗ ತುಂಬಾ ಬರುತ್ತೆ. ಬಟ್ ಯಾವ್ದೊಂದು ಘಟನೆ ನಿಮ್ ಮೈಂಡ್ ಅಲ್ಲಿ ಈಗಲೂ ಕೂಡ ಅಚ್ಚಳಿಯದೆ ಉಳಿದಿದೆ ಅಂತ ಹೇಳೋದು? ಒಂದಲ್ಲ, 100 ಘಟನೆಗಳು ಇವೆ. ಆವಾಗ ನಮ್ಮ ತಂದೆ ತೀರಿ ಹೋದಾಗ ಆವಾಗ ನಮ್ಮ ಅಮ್ಮನಿಗೆ ನಮ್ಮ ಒಂದು ರೀತಿಯಲ್ಲಿ ಜೀವನದಲ್ಲಿ ದಾರಿಯೇ ಕಾಣದ ಹಾಗೆ ಆದಂತಹ ಒಂದು ಪರಿಸ್ಥಿತಿ ಇತ್ತು, ಹೇಗೆ ಸಾಕುದು ಮಕ್ಕಳನ್ನಂತ. ಆ ಸಂದರ್ಭದಲ್ಲಿ ಅಮ್ಮ ಧೃತಿಗೆಡ್ಲಿಲ್ಲ, ಸ್ವತಃ ಕೆಲಸ ಮಾಡಿ ಮಕ್ಕಳನ್ನ ಸಾಕಿದ್ರು. ಅವ್ರು ಮಾಡಿದಂತಹ ಒಂದು ತ್ಯಾಗದ ಒಂದು ಯಾವ ರೀತಿಯಲ್ಲೂ ನಮಗೆ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ಮತ್ತೆ ಊರಿನಲ್ಲೂ ಕೂಡ ನಮಗೆ ಏನು ಆಸ್ತಿ ಎಲ್ಲ ಇರಲಿಲ್ಲ ಅವಾಗ. ನಮ್ಮ ತಂದೆ ಮನೆಯಲ್ಲೆಲ್ಲ ಇತ್ತು, ಅಜ್ಜನ ಮನೆಯಲ್ಲೆಲ್ಲ ಇತ್ತು, ಆದರೆ ಅದು ಯಾವುದು ನಮಗೆ ದಕ್ಕಲಿಲ್ಲ. ಓಕೆ, ಈಗ ಈ ಫ್ಯಾಮಿಲಿ ಅನ್ನೋವಂಥ ಒಂದು ವಿಷಯ ಬಂದಾಗ ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ ಯಾವುದೋ ಒಂದು ಲೈಫ್ನ ಯಾವುದೋ ಒಂದು ಮೂಮೆಂಟಲ್ಲಿ
ನನ್ನ ಫ್ಯಾಮಿಲಿ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಮಕ್ಕಳ ಜೊತೆಗೆ ನಾನು ಆಟ ಆಡಲಿಲ್ಲ, ಸೊ ಅದು ಮತ್ತೆ ಸಿಗಲ್ಲ ನಮಗೆ. ಸೊ ಈ ಥರದ್ದು ಏನಾದರೂ ರೆಗ್ರೆಟ್ಸ್ ನಿಮಗೆ ಹೇಳಬೇಕು? ನನಗೆ ಖಂಡಿತ ಇಲ್ಲ ಅದು. ಯಾಕಂದ್ರೆ ನಾನು ತುಂಬಾ ಬ್ಯಾಲೆನ್ಸ್ ಮಾಡಿದ್ದೇನೆ ಮಕ್ಕಳ ಜೊತೆಗೆ. ನಾವೀಗ ಮೊನ್ನೆ ಕೋವಿಡ್ ಬರುವ ತನಕನೂ ವರ್ಷಕ್ಕೆ ನಾವು ಇಡೀ ಫ್ಯಾಮಿಲಿ ದೇಶೀಯವಾಗಿ ಅಂತಾರಾಷ್ಟ್ರೀಯವಾಗಿ ನಾವು ಟೂರ್ ಮಾಡ್ತಾ ಇದ್ವಿ. ಅಂದ್ರೆ ಆ ಕೊರತೆ ಬರಬಾರ್ದು ಅಂತ, ಮಕ್ಕಳಿಗಾಗ್ಲಿ ಯಾರಿಗೇ ಆಗಲಿ. ಸಾಧಾರಣ ನಾವು ಒಂದು 32-33 ದೇಶಗಳಿಗೆ ನಾವು ಫ್ಯಾಮಿಲಿ ಜೊತೆಗೆ ಹೋಗಿದ್ವಿ. ಮತ್ತೆ ನಮ್ಮ ಬೇರೆ ಬೇರೆ ಮೆಡಿಕಲ್ ಕಾನ್ಫರೆನ್ಸ್ ಇರ್ಬೋದು ಅಥವಾ ರೋಟರಿಗೆ ಸಂಬಂಧಪಟ್ಟಂತ ಕಾನ್ಫರೆನ್ಸ್ ಇರ್ಬೋದು, ಇದನ್ನೆಲ್ಲ ಆದಷ್ಟು ಅವಕಾಶ ಇದ್ದಾಗಲೆಲ್ಲ ನಾನು ಹೋಗ್ತೀನಿ. ಈ ಹೋಗ್ಲಿಲ್ಲ ಅಥವಾ ಸಮಯ ಕಳಿಲಿಲ್ಲ ಅನ್ನುವಂಥ ಒಂದು ದೊಡ್ಡ ಕೊರಗು ಇಲ್ಲ ನನಗೆ. ವೆರಿ ನೈಸ್. ಇನ್ನು ಈ ಮಕ್ಕಳ ಜೊತೆಗೆ ಆಡುವಂಥ ಕ್ಷಣಗಳು ಅಥವಾ ತಂದೆ ಮತ್ತೆ ಮಕ್ಕಳ ಬಾಂಧವ್ಯ ಅಂತ ಹೇಳಿದಾಗ ಎಲ್ಲೊಂದು ಕಡೆ ತಪ್ಪು ಮಾಡಿದಾಗ ಹೊಡೆಯೋದು ಬಡಿಯೋದು, ಕೆಲವರು ಪದೇ ಪದೇ ಹೊರಗಡೆ ಹೇಗಿರ್ತಾರೆ ಮನೆಗೆ ಬಂದಾಗ ಕೂಡ ಅದೇ ಸಿಟ್ಟಲ್ಲಿ ಇರ್ತಾರೆ, ತುಂಬಾ ಸೀರಿಯಸ್ ಆಗಿರ್ತಾರೆ. ನೀವು ಹೇಗೆ ಅಪ್ಪನಾಗಿ ಹೇಗೆ ಮಕ್ಕಳ ಜೊತೆಗೆ? ನನಗೆ ತಿಳಿದಂತೆ ನಮ್ಮ ಮಕ್ಕಳಿಗೆ ನಾನು ಒಬ್ಬ ಫ್ರೆಂಡ್ ಇದ್ದ ಹಾಗೆ ಈಗ. ಅದನ್ನ ಇಲ್ಲೇ ನಮ್ಮ ಮಕ್ಕಳು ಕೂಡ ಒಪ್ಕೊಳ್ಬಹುದು. ಈಗ ಇಬ್ರು ನನ್ನ ಮಕ್ಕಳು ವೈದ್ಯರಿದ್ದಾರೆ, ಜಸ್ಟ್ MBBS ಮುಗಿಸಿದ್ದಾರೆ, ಅವರು ಕೂಡ ಮೆಚೂರ್ಡ್ ಇದ್ದಾರೆ. ಆ ರೀತಿಯಲ್ಲಿ ನಮ್ದೊಂದು ಬಹಳ ಸಂತೃಪ್ತವಾದ ಒಂದು ಕುಟುಂಬ ಅನ್ಬಹುದು. ಮತ್ತೆ ಮಕ್ಕಳಿಗೆ ಹೊಡೆಯುವುದು ಅಥವಾ ಮಕ್ಕಳನ್ನು ತುಂಬಾ ಒಂದು ನಾನು ಕಟ್ಟುನಿಟ್ಟಲ್ಲಿ ಬೆಳೆಸ್ತೀನಿ ಅನ್ನುವಂಥದ್ದು ಅದೆಲ್ಲ ಫಲಿತಾಂಶವನ್ನ ಕೊಡುವಂತ ಒಂದು ಸಂಗತಿ ಅಲ್ಲ ಅಂತ ನಾನು ಭಾವಿಸಿದ್ದೆ. ಖಂಡಿತ. ಅಂಡ್ ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳು ಏನ್ ಹೇಳ್ತಾರೆ? ಒಂದು ಸ್ಮಾಲ್ ರೀತಿ ಇದೆ, ನೋಡ್ಕೊಂಡು ಬರೋ. ಆ್ಯಕ್ಚುಲಿ ನಾ ತುಂಬ ಲಕ್ಕಿ, ಅವರು ನನ್ನ ತಂದೆ ಅಂತ. ಅವರು ಅಂದರೆ ಅವರೊಟ್ಟಿಗೆ ಪೇರೆಂಟ್ಗಿಂತ ಸ್ವಲ್ಪ ಫ್ರೆಂಡ್ ಟೈಪ್ ಜಾಸ್ತಿ. ಮತ್ತು ಅಂದರೆ ನನಗೆ ಅವರೊಟ್ಟಿಗೆ ಏನು ವಿಷಯ ಸಹ ಹೇಳ್ಬೋದು. ಮತ್ತು ನನಗೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಸಹ ಹಾಗೆ ಅನಿಸ್ತದೆ. ಅವರೊಟ್ಟಿಗೆ ತುಂಬ ಕಂಫರ್ಟೇಬಲ್ ಆಗ್ತದೆ. ಮತ್ತು ಅವರು ನನ್ನ ಫ್ರೆಂಡ್ಸ್ ಎಲ್ಲ ಅವರಿಗೆ ಅವ್ರ ಕರಿಯರ್ ಬಗ್ಗೆ, ಈಗ ಇಂಜಿನಿಯರ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್, ಡಾಕ್ಟರ್ಸ್, ಬೇರೆ ಬೇರೆ ಲಾಯರ್ಸ್ ಅದೆಲ್ಲ ಇದ್ದಾರೆ. ಸೊ ಅವರೆಲ್ಲರೂ ಕರಿಯರ್ ಗೈಡೆನ್ಸ್ ಬಗ್ಗೆ ಅವರಿಗೆ ಯಾವತ್ತೂ ಕೇಳ್ತಾ ಇರುವವರು. ಮತ್ತು ಇನ್ ಜನರಲ್ ಲೈಫಲ್ಲಿ ಎಂಥವ್ರು ಅಡ್ವೈಸ್ ಇದ್ದರೆ ಹಾಗೆ ಅದ್ರ ಬಗ್ಗೆ ಕೇಳ್ತಾ ಇರೋರು. ಮತ್ತು ಅವರಿಗೆ ತುಂಬ ಪೇಷನ್ಸ್ ಕೇಳಲಿಕ್ಕೆ. ಸೊ ಎಲ್ಲ ಪ್ರಾಬ್ಲಮ್ಸ್ ಕೇಳ್ತಾರೆ, ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ಮತ್ತು ಅವ್ರು ತುಂಬ ರ್ಯಾಷ್ನಲ್ ಮತ್ತು ಲಾಜಿಕಲ್ ಥಿಂಕರ್. ಸೊ ಅವ್ರು ಇಮೋಷ್ನಲ್ ಅಲ್ಲ, ಜಾಸ್ತಿ ರ್ಯಾಷ್ನಲ್ ಆ್ಯಂಡ್ ಲಾಜಿಕಲ್. ಮತ್ತು ಅವರು ಅಂದರೆ ನನಗೆ ಮತ್ತು ನನ್ನ ಅಕ್ಕನಿಗೆ ಇವಾಗ ನಾವು MBBS ಮಾಡ್ತಾಯಿದ್ದೇವೆ. ಸೊ ಜಾಸ್ತಿ ಲೈಕ್ ನಮಗೆ ಗೈಡೆನ್ಸ್ ಕೊಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು. ನಮಗೆ ಡೌಟ್ಸ್ ಇದ್ದರೆ ಅಥವಾ ನಮಗೇನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಕರಿಯರ್ ರಿಲೇಟೆಡ್, ಅವರಿಗೆ ಆಲ್ರೆಡಿ ಮಾಡಿ ಬಂದವರಲ್ಲ, ಸೊ ಅವರಿಗೆಲ್ಲ ಗೊತ್ತಿದೆ ಆಲ್ರೆಡಿ. ಮತ್ತು ಅವರು ಬೆಳಿಗ್ಗೆ 9:30 ಆಗಿ ಹೋದರೆ ರಾತ್ರಿ 9:00 ಬರ್ತಾರೆ. ಬಟ್ ಅವರು ಆದಷ್ಟು ಟೈಮ್, ಮ್ಯಾಕ್ಸಿಮಮ್ ಆದಷ್ಟು ಟೈಮ್ ಅವರು ನಮ್ಮೊಟ್ಟಿಗೆ ಸ್ಪೆಂಡ್ ಮಾಡ್ತಾರೆ. ಮತ್ತು ಅವರು ತುಂಬ ಸೂಕ್ಷ್ಮವಾದ ಮನುಷ್ಯರು ಆ್ಯಕ್ಚುಲಿ. ಮತ್ತು ನಮ್ಮೊಟ್ಟಿಗೆಲ್ಲ ಇನ್ನೂ ತುಂಬ ಪ್ಲೇಫುಲ್ಲಾಗಿ ಇರ್ತಾರೆ ಅವರು ಇವಾಗ ಸಹ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ತಂದೆ ಬಗ್ಗೆ ಒಂದೆರಡು ಮಾತು ಹೇಳಬೇಕೆಂದರೆ, ಮೊದಲಿಗೆ ನೆನಪಾಗುವುದು ಅವರು ಹೇಳಿಕೊಟ್ಟಂತಹ ಪಾಠಗಳು, ಹೇಳಿದ ಕಥೆಗಳು ಹಾಗೂ ಕೇಳಿದಂತಹ ಕ್ವಿಜ್ಗಳ ಬಗ್ಗೆ. ನಾವು ನೋಡಿದ ಹಾಗೆ ಮನೆಯಲ್ಲಿ ಅವರು ಯಾವತ್ತೂ ಕೂತು ಸುಮ್ಮನೆ ಕಾಲಹರಣ ಮಾಡಿದವರು ಅಲ್ವೇ ಅಲ್ಲ. ಏನಾದರೂ ಚಟುವಟಿಕೆ ಮಾಡ್ತಾನೇ ಇರ್ತಾಯಿದ್ರು. ಅವರು ಒಂದು ಕಷ್ಟ ಜೀವಿ. ಜೀವನದಲ್ಲಿ ಎಲ್ಲ ಥರದ ಕಷ್ಟಗಳನ್ನು ಪಾರು ಮಾಡಿ ಏನೇ ಆದರೂ ಎಲ್ಲದನ್ನು ಸಾಧಿಸಬಹುದು ಅಂತ ನಮಗೆ ಸಾಬೀತುಪಡಿಸಿದ್ದಾರೆ. ಅವರು ಅವರ ಎಲ್ಲ ಕರ್ತವ್ಯಗಳನ್ನು ಹಾಗೂ ನಮ್ಮೆಲ್ಲರ ಒಂದು ಅವಶ್ಯಕತೆಗಳನ್ನು ಹೇಳದೆ ಕೇಳದೆ ಅರ್ಥ ಮಾಡಿಕೊಂಡು ಅವರೆಲ್ಲದನ್ನು ಪೂರೈಸ್ತಾ ಬಂದಿದ್ದಾರೆ. ಏನೇ ಕೇಳಿದ್ರು ಎಲ್ಲದಕ್ಕೂ ಉತ್ತಮ ಸಲಹೆ ನೀಡಿದವರು ಅವರು. ಎಷ್ಟೇ ಬ್ಯುಸಿ ಇದ್ದರೂ ಪ್ರತಿ ವರ್ಷ ನಮಗೆ ಇಡೀ ಕುಟುಂಬದ ಜೊತೆ ಎಲ್ಲಾದರೂ ಒಂದು ಯಾವುದಾದ್ರೂ ಊರಿಗೆ ಕರ್ಕೊಂಡು ಹೋಗಿ ಆ ಊರಿನ ಬಗ್ಗೆ ಇಲ್ಲ ಐತಿಹಾಸಿಕ ಸ್ಥಳದ ಬಗ್ಗೆ ತಿಳಿದುಕೊಂಡು ಎಲ್ಲ ಮಾಹಿತಿಯನ್ನು ಅಷ್ಟು ಒಂದು ಆಸಕ್ತಿಯಲ್ಲಿ ನಮಗೆ ಹೇಳ್ತಾ ಇದ್ರು ಅವರು ತುಂಬ ಮೃದು ಸ್ವಭಾವದ ಮನುಷ್ಯ. ಯಾರಿಗೆ ಯಾವತ್ತೂ ಒಂದು ಕೆಟ್ಟದನ್ನು ಬಯಸಿದ್ದಾಗಲಿ ಹೇಳಿದ್ದಾಗಲಿ ಅಲ್ವೇ ಅಲ್ಲ. ಅವರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕನ್ನೋದು ಒಂದೇ ಆಸೆ ಅವರಿಗೆ.
ನಾವು ಅವರ ಮಕ್ಕಳಾಗಿರೋದು ನಮಗೆ ಒಂದು ಹೆಮ್ಮೆಯ ವಿಷಯ. ಧನ್ಯವಾದಗಳು. ಸೊ ಕೇಳಿದ್ರಲ್ಲ, ಖಂಡಿತವಾಗ್ಲೂ ನೀವು ಯಾವ ದಾರಿಯಲ್ಲಿ ಸಾಗಿ ಬಂದ್ರಿ, ಏನು ಸಾಧನೆ ಮಾಡಿದ್ರಿ, ಅದಕ್ಕಿಂತ ದೊಡ್ಡ ಸಾಧನೆಯನ್ನು ನಿಮ್ಮ ಮಕ್ಕಳು ಮಾಡಬೇಕು ಅನ್ನೋ ಕನಸು ಅದು ಪ್ರತಿ ತಂದೆ ತಾಯಿ ಕೂಡ ಇರುತ್ತೆ. ಸೊ ಮಕ್ಕಳು ಕೂಡ ತಂದೆ ಬಗ್ಗೆ ಇರುವಂಥ ಗೌರವ ಪ್ರೀತಿಯನ್ನು ಹಂಚ್ಕೊಂಡಿದ್ದಾರೆ. ಇನ್ನು ಡಾಕ್ಟರ್ ಉಮೇಶ್ ಪುತ್ರನವರ ಜೀವನ ಸಾಕಷ್ಟು ಏಳು ಬೀಳುಗಳು ಆರಂಭದಲ್ಲಿತ್ತು. ಈಗ ಒಂದು ಹಂತದಲ್ಲಿ ಇಡೀ ಸಮಾಜ ನಿಮ್ಮನ್ನು ಗುರುತಿಸ್ತಾ ಇದೆ. ನಿಮ್ಮ ಹಾಸ್ಪಿಟಲ್ ಅಂತ ಹೇಳಿದಾಗ 25 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ವರ್ಷ ಅಕ್ಟೋಬರ್ 9ನೇ ತಾರೀಕಿಗೆ ನೀವು 29ಕ್ಕೆ. ಸೊ ಈ ಆಸ್ಪತ್ರೆಯ ಜೀವನ ಅಂತ ಹೇಳಿದಾಗ ತುಂಬ ಮೆಮೊರೇಬಲ್ ಅಂತ ಹೇಳುವಂಥದ್ದು, ಅಥವಾ ಯಾವುದೋ ಒಂದು ಪೇಷಂಟ್ ಜೀವನದಲ್ಲಿ ಒಂದು ಬದಲಾವಣೆ ಆಗಿದೆ, ಎಷ್ಟೋ ಜನರ ಜೀವನದಲ್ಲಿ ಬದಲಾವಣೆ ಆಗಿದೆ, ಯಾವತ್ತೂ ಕೂಡ ನಿಮ್ಗೆ ನೆನಪಿರುವಂಥ ಒಂದು ಘಟನೆ ಹೇಳೋದಾದರೆ? ಆಸ್ಪತ್ರೆ ಜೀವನ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ದಿನಾಲೂ ನಮಗೆ ಒಂದೊಂದು ಹೊಸ ವಿಚಾರಗಳು ಸಿಗ್ತದೆ. ಸಿಹಿ ವಿಚಾರ ಸಿಗ್ಬೋದು, ಕಹಿ ವಿಚಾರ ಸಿಗ್ಬೋದು. ನಮ್ಮಲ್ಲಿ ತುಂಬ ಜನ ಎಲ್ಲ ಪೇಷಂಟ್ಸ್ ಅಂತ ಹೇಳಿದರೆ ಸಮಸ್ಯೆ ಇಟ್ಕೊಂಡೇ ಬರುವವರು. ಅಂಥವ್ರ ಜೊತೆಗೆ ನಾವು ಬಹಳ ಮಾನವೀಯ ಮೌಲ್ಯವನ್ನು ಇಟ್ಕೊಂಡೇ ನಾವು ವೃತ್ತಿಯನ್ನು ಮಾಡಬೇಕಾದಂತಹ ದಿನಾಲು ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಅದರಲ್ಲಿ ಅನೇಕರಿಗೆ ನಾವು ಸಾಂತ್ವನ ಸಾಕಷ್ಟು ರೀತಿಯಲ್ಲಿ ಕೊಟ್ಟಿದ್ದೇವೆ. ಅನೇಕ ಘಟನೆಗಳು ನಿಮಗೆಲ್ಲ ಗೊತ್ತಿದೆ. ವೈದ್ಯಕೀಯ ನಿರ್ಲಕ್ಷ್ಯ ಅಂತೇಳಿ ಹೇಳಿ ಈ ಕಾಲದಲ್ಲಿ ಬಹಳ ಒಂದು ಗಲಾಟೆ ಆಗುವಂಥದ್ದು ಎಲ್ಲ ಕಡೆ ಇದ್ದದ್ದೇ ಅದು. ಆದರೆ ಮುಖ್ಯವಾಗಿ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ವೈದ್ಯರು ಕೆಲಸ ಮಾಡಬೇಕು. ಕೆಲವೊಂದು ರೀತಿಯ ಒಂದು ನಿರ್ಲಕ್ಷ್ಯತನ ಇರ್ಬೋದು, ಅಥವಾ ಫಲಿತಾಂಶವನ್ನು ಕೊಡ್ಲಿಕ್ಕಾಗದೇ ಇರುವ ಸಂದರ್ಭಗಳು ಇರ್ಬೋದು. ಅದು ನೇರವಾಗಿ ನಾವು ಕಾರಣೀಕರ್ತರ ಅಲ್ಲದೆ ಇರಬಹುದು, ಆದ್ರೆ ನಡೀತಾನೆ ಇರ್ತದೆ. ಇದು ರೋಗಿಯ ಸಂಬಂಧದ ಕೆಲವೊಂದು ಕೊರತೆಯಿಂದಾಗಿ ಇದೆಲ್ಲ ಆಗುವಂಥದ್ದು. ಹಾಗಂತ ವೈದ್ಯರು ತಪ್ಪು ಮಾಡುವುದೇ ಇಲ್ಲ ಅಂತ ಅದನ್ನು ಪ್ರತಿಪಾದಿಸುವ ವ್ಯಕ್ತಿ ನಾನಲ್ಲ. ಆಕಸ್ಮಿಕವಾಗಿ ಕೆಲವೊಮ್ಮೆ ಆಗುತ್ತೆ. ರೋಗಿಗೆ ಬೇಕಂತಲೇ ಹಾನಿ ಆಗಬೇಕು ಅನ್ನುವಂಥ ವೈದ್ಯರು ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ. ಆದರೆ ಆ ಒಂದು ಅವರ ಒಂದು ತಿಳುವಳಿಕೆಯ ಕೊರತೆಯಿಂದ ರೋಗಿ ವೈದ್ಯರ ಸಂಬಂಧದ ಒಂದು ಚೆನ್ನಾಗಿಲ್ಲದೆ ಇರುವುದರಿಂದ ಕೆಲವೊಮ್ಮೆ ಈ ಥರದ ಘಟನೆಗಳು ಸಂಭವಿಸ್ತದೆ. ನಮಗೆ ಕೂಡ ಅದು ಒಂದು ರೀತಿಯಲ್ಲಿ ಬೇಸರ ಕೂಡ ಆಗ್ತದೆ. ಆದರೆ ವೈದ್ಯಕೀಯ ವೃತ್ತಿ ಅಂತೇಳಿ ಹೇಳಿದರೆ ಅನೇಕ ಸಮಾಧಾನಗಳನ್ನು ಪಟ್ಕೊಳ್ಳುವಂಥ ಕೆಲವೊಂದು ವಿಚಾರಗಳಿರ್ತದೆ. ಬೆಳಿಗ್ಗೆ ಮನೆಯಿಂದ ನಾನು ಶೂ ಹಾಕಿ ಹೊರಟ್ರೆ ಕನಿಷ್ಠ ಒಂದು 10-20 ಜನರ ಒಂದು ನೋವನ್ನು ಕೂಡ ಕನಿಷ್ಠವಾಗಿ ಅದನ್ನು ನಾನು ನಿವಾರಿಸಬಲ್ಲೆ ಅನ್ನುವಂಥ ಒಂದು ವೃತ್ತಿ ಇದ್ರೆ ಅದು ವೈದ್ಯ ವೃತ್ತಿ. ನಿಜವಾಗ್ಲೂ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಪೇಷಂಟ್ ಹುಷಾರಾದಾಗ ಹಾಸ್ಪಿಟಲ್ನ ಬೆಡ್ಡಲ್ಲಿ ಮಲಗಿರುವಂಥ ಒಬ್ಬ ವ್ಯಕ್ತಿ ಕಣ್ಬಿಟ್ಟು ಖುಷಿಯಿಂದ ಹೊರಗಡೆ ಬಂದಾಗ ಆ ಮನೆಯವರಿಗೆ, ಆ ಪೇಷಂಟ್ಗೆ ಆ ಸಂದರ್ಭದಲ್ಲಿ ಡಾಕ್ಟ್ರೇ ದೇವರಾಗಿರ್ತಾರೆ. ಹೌದು. ಸೊ ಅದು ಬೇರೆ ಯಾವ ವೃತ್ತಿಯಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಶ್ರೇಷ್ಠವಾದ ವೃತ್ತಿಯನ್ನು ನೀವು ಮಾಡ್ತಾ ಇದ್ರ. ಇನ್ನು ನಿಮ್ಮ ಫ್ಯಾಮಿಲಿ, ನಿಮ್ಮ ವೈಫ್ ಕೂಡ ಸಾಕಷ್ಟು ಚಿತ್ರಕಲೆಯಲ್ಲಿ ಎಕ್ಸ್ಪರ್ಟ್. ನಿಮ್ಮ ಮನೆ ಒಂಥರ ಮಕ್ಕಳಿಬ್ರು ಡಾಕ್ಟರ್ ಆಗ್ತಾ ಇದ್ದಾರೆ. 3 ಜನ ಡಾಕ್ಟರ್ಸ್ ಇದ್ದಾರೆ, ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಸೊ ಅವರು ಕೂಡ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅವರ ಒಂದು ಹಾಬಿ ಬಗ್ಗೆ ಏನು ಹೇಳ್ತೀರಾ? ಹೇಳಬೇಕಂದ್ರೆ ನನ್ನ ಹೆಂಡತಿ ಬಹಳ ಒಂದು ಪ್ರತಿಭಾನ್ವಿತೆ. ಅನೇಕ ಕ್ಷೇತ್ರಗಳಲ್ಲಿ ಅವಳು ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನು, ಗೌರವವನ್ನು ಪಡೆದಿದ್ದಾಳೆ. ನಮ್ಮ ಮನೆಯಲ್ಲಿ ಒಂದು ಸಾಧಾರಣ ದೊಡ್ಡ ಕಟ್ಟಿನಷ್ಟು ಸರ್ಟಿಫಿಕೇಟ್ಸ್ ಇದೆ ಅವಳು ಪಡ್ಕೊಂಡಿದ್ದು ಕ್ರೀಡೆಯಲ್ಲಿ. ಅದು 5ನೇ ಕ್ಲಾಸಿಂದ ಪ್ರಾರಂಭವಾಗಿ ಈಗಲೂ ಕೂಡ ಸರ್ಟಿಫಿಕೇಟ್ಸ್ ಬರ್ತಾ ಇದೆ ನಮ್ಮ ಮನೆಗೆ. ಈಗಲೂ ಈ ರೋಟರಿ ನೆಲೆಯಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಮಹಿಳಾ ಸಂಘಟನೆಗಳನ್ನೇ ಅವರು ಏರ್ಪಡಿಸುವ ಒಂದು ಈ ಕ್ರೀಡಾ ಕಾರ್ಯಕ್ರಮ, ಅದರಲ್ಲೆಲ್ಲ ಸುಮಾ ಹೋದ್ಲಂತಾದ್ರೆ ಒಂದು ಸರ್ಟಿಫಿಕೇಟ್ ಇದೆ ಅಂತಲೇ ಅವಳ ದೋಸ್ತಿಯರು ಮಾತಾಡ್ಕೊಳ್ತಾರೆ. ಸೊ ಅನೇಕ ಸರ್ಟಿಫಿಕೇಟ್ಸ್ಗಳಿವೆ. ನಂತರ ಇದು ನಮ್ಮ ರೋಟರಿ ಕ್ಲಬ್ಬಿಗೂ ಕೂಡ ಅನೇಕ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾಳೆ ಕ್ರೀಡೆಯಲ್ಲಿ. ಮತ್ತು ಅದಲ್ಲದೆ ಈಗಾಗಲೇ ನೀವು ಹೇಳಿದ ಹಾಗೆ ಈ ಆವಿ ಮಣ್ಣಿನ ಕಲಾಕೃತಿ ಇರಬಹುದು, ಅಥವಾ ಬೇರೆ ಬೇರೆ ಚಿತ್ರಕಲೆ ಇರಬಹುದು, ಕ್ಯಾನ್ವಾಸ್ನಲ್ಲಿ ಬಿಡಿಸುವಂಥ ಕಲೆ ಇರಬಹುದು, ಅದು ಮಾಡಿದ್ದಾಳೆ. ಮೊನ್ನೆ ಕೂಡ ನಾವು ಒಂದು ಕಾರ್ಯಕ್ರಮದಲ್ಲಿ ನಾವು 4 ಪುಸ್ತಕವನ್ನು, 2 ನನ್ನ ಪುಸ್ತಕ, 1 ಅವಳದ್ದು ಕೂಡ ಅದರಲ್ಲಿದೆ. ಪೆನ್ ಮೆಹಂದಿ ಅಂತ ಒಂದು ಹೊಸ
ಒಂದು ರೀತಿಯ ಒಂದು ಆರ್ಟನ್ನು ಬರೆದಿದ್ದಾಳೆ. Okay. ಅಂದರೆ ಪೆನ್ನಲ್ಲೇ ನಾನು ಮೆಹಂದಿ ಮಾಡ್ತೇನೆ, ಅದು ತಪ್ಪಾಗಲೇಬಾರದು, ಅಳಿಸುವ ಪ್ರಮೇಯವೇ ಇರಬಾರ್ದು, ಆ ರೀತಿಯ ಒಂದು ಚಾಲೆಂಜಿಂದ ಮಾಡಿದ್ದು. ಓಕೆ. ಸೊ 35 ವಿವಿಧ ರೀತಿಯ ಪೆನ್ ಮೆಹಂದಿಯನ್ನ ಅವಳು ರಚಿಸಿ ಅದರದ್ದೇ ಆದ ಒಂದು ಪುಸ್ತಕವನ್ನು ಕೂಡ ಹೊರತಂದಿದ್ದಾಳೆ. ಓಕೆ. ಮತ್ತೆ ಕಡೆಗೆ ನೃತ್ಯದಲ್ಲೂ ಅವಳು ಅನೇಕ ಮೊದಲು ಶೋ ಅನ್ನು ಕೊಟ್ಟಿದ್ದಾಳೆ. ಡ್ಯಾನ್ಸ್, ನೃತ್ಯ, ಏಕಪಾತ್ರಾಭಿನಯ ಮತ್ತೆ ಅನೇಕ ವಿಚಾರಗಳಲ್ಲಿ ಇದ್ದಾಳೆ. ಸೊ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ನೀವು ಹೇಗೆ ಡಾಕ್ಟರ್ ಆಗಿ, ಸಾಹಿತಿಯಾಗಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದು ಒಂಥರ ನಿಮ್ಮ ಮನೆ ಸಂಪೂರ್ಣವಾಗಿ ಸದಾ ಚಟುವಟಿಕೆಯಿಂದ ಇರೋವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಮತ್ತು ಹೆಮ್ಮೆ ಎರಡೂ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಜೀವನ ಅನ್ನೋದು ಬೇರೆಯವರಿಗೆ ಸ್ಫೂರ್ತಿಯನ್ನು, ಒಂಚೂರಾದರೂ ಸ್ಫೂರ್ತಿಯನ್ನು ನೀಡಬೇಕು, ನಾವು ಬದುಕಿದ ರೀತಿ ಅನ್ನೋದು ಒಂದಷ್ಟು ಮೆಸೇಜನ್ನು ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಇನ್ನು ಡಾಕ್ಟರ್, ಈ ಕೋವಿಡ್-19 ಇದು ಬಹುಶಃ ಈ ವೈದ್ಯಕೀಯ ವೃತ್ತಿಯನ್ನು ಜನ ಬೇರೆ ರೂಪದಲ್ಲಿ, ಯಾರೆಲ್ಲ ಡಾಕ್ಟರ್ಸಿಗೆ ಕೆಲವೊಂದು ಕಾರಣಗಳಿಗೋಸ್ಕರ ಬೈತಾ ಇದ್ರು, ಸೊ ಎಲ್ಲರ ಮನಸ್ಸಲ್ಲೂ ಡಾಕ್ಟರ್ ದೇವರು ಅನ್ನೋದನ್ನ ಒಪ್ಪಿಕೊಳ್ಳೋ ಹಾಗೆ ಮಾಡಿದಂಥದ್ದು, ಜೀವದ ಹಂಗನ್ನು ತೊರೆದು ಗಡಿಯಲ್ಲಿ ಸೈನಿಕರು ಹೋರಾಡ್ತಾರೆ. ಕೋವಿಡ್ ಟೈಮಲ್ಲಿ ನೀವು ಡಾಕ್ಟರ್ಸ್ ಕೂಡ, ಈ ಕುಂದಾಪುರದಲ್ಲಿ ಪರಿಸ್ಥಿತಿ ಹೇಗಿತ್ತು? ಚಿನ್ಮಯ ಹಾಸ್ಪಿಟಲ್ ಯಾವ ರೀತಿಯಾಗಿ ಕೋವಿಡ್ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿತು? ಕೋವಿಡಲ್ಲಿ ನಮಗೆ ಸರ್ಕಾರದ ಒಂದು ಆದೇಶದ ಮೇರೆಗೆ ನಮ್ಮ ಆಸ್ಪತ್ರೆಯ ಮೇಲೆ 2 ಫ್ಲೋರ್ಗಳನ್ನು ಟೋಟಲಿ ನಾವು ಕೋವಿಡ್ ವಾರ್ಡ್ ಅಂತ ಕನ್ವರ್ಟ್ ಮಾಡಿದ್ವಿ. ಕೋವಿಡ್ ವಾರ್ಡ್, ಕೋವಿಡ್ OT ಆಪರೇಷನ್ ಥಿಯೇಟರ್, ಓಕೆ, ಕೋವಿಡ್ LT ಲೇಬರ್ ಥಿಯೇಟರ್, ಹೆರಿಗೆ ಪ್ರಸವ ಕೋಣೆ, ಹಾಗೆ ಕೋವಿಡ್ ICU, ಇದನ್ನೆಲ್ಲ ನಾವು ಪ್ರತ್ಯೇಕವಾಗಿ ಮಾಡಿದ್ದೇವೆ. 1ನೇ ಅಲೆಯಲ್ಲಿ ಕೋವಿಡ್ ನಿಮಗೆಲ್ಲ ಗೊತ್ತು, ಜನ ಭಯಭೀತರಾದದ್ದು ಬಿಟ್ಟರೆ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಹಾನಿ ನಮ್ಮ ಈ ಕಡೆ ಆಗಲಿಲ್ಲ. ಆದರೆ ನಿಜವಾದ ಒಂದು ಹಾನಿ ಆದದ್ದು 2ನೇ ವೇವಲ್ಲಿ. 2ನೇ ವೇವಲ್ಲಿ ಜನ ನಾವು ಕಣ್ಣಾರೆ ನೋಡ್ತಾ ಇದ್ವಿ, ದಿನಕ್ಕೆ 2-3 ಜನ ನಮ್ಮ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಬಿಡ್ತಾ ಇದ್ರು. ಅದು ಈಗ ಒಂದು 1/4 ಗಂಟೆ ಹಿಂದೆ, ಅರ್ಧ ಗಂಟೆ ಹಿಂದೆ ಚೆನ್ನಾಗಿ ಮನೆಯವ್ರ ಹತ್ರ ಉಳಿದವ್ರ ಹತ್ರ ಆವಾಗ ಮನೆಯವರಿಗೂ ಕೂಡ ಏನಪ್ಪ ಇದು ಅರ್ಧ ಗಂಟೆ ಹಿಂದೆ ಮಾತಾಡಿದ್ದಾರೆ, ಈಗ ಯಾಕೆ ಹೋದು ಅಂದರೆ ಕೋವಿಡ್ ಕಾಯಿಲೆ ಅಂದರೆ ಹಾಗೆ, ಅದು ಒಂದು ರೀತಿ ಹ್ಯಾಪಿ ಡೆತ್ ಆ ರೀತಿ. ಸೊ ಆ ಥರದ ಒಂದು ಸನ್ನಿವೇಶಗಳನ್ನು ನಾವು ನೋಡಿದ್ವಿ. ಈ ಕಾಯಿಲೆಗಳೆಲ್ಲ ಏನಂತ ಹೇಳಿದರೆ ಮನುಷ್ಯ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿದ್ರೂ ಕೂಡ ಅಂಥ ಒಂದು ಹತೋಟಿಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಯಿಲೆಗಳನ್ನು, ನಿಸರ್ಗವನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಸುಲಭದಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಒಂದು ಕೋವಿಡ್. ಸಾಧಾರಣ 100 ವರ್ಷಗಳ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು, 1920ರಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಬಂತು. ಸ್ಪ್ಯಾನಿಷ್ ಫ್ಲೂ ಬಂದಾಗಲೂ ಕೂಡ ಅದು ಇಡೀ ಪ್ರಪಂಚವನ್ನು 4 ಬೇರೆ ಬೇರೆ ಅಲೆಗಳಲ್ಲಿ ಸ್ಪ್ಯಾನಿಷ್ ಫ್ಲೂ ಬಂತಾವಾಗ, ಅದರಲ್ಲಿ 2ನೇ ಅಲೆ ಭೀಕರ ಅಲೆ ಭಾರತಕ್ಕೆ ಕೂಡ ಆವಾಗ ಬಂತು. ಸ್ಪ್ಯಾನಿಷ್ ಫ್ಲೂ ಟೋಟಲಿ ಇಡೀ ಪ್ರಪಂಚದಲ್ಲಿ ಹೆಚ್ಚು ಕಮ್ಮಿ 5 ಕೋಟಿ ಜನರನ್ನ ಬಲಿ ತೆಗೆದುಕೊಳ್ತು. ಭಾರತದಲ್ಲಿ 50 ಲಕ್ಷ ಜನ ಸತ್ರ ಆ ಕಾಲದಲ್ಲಿ. ಆವಾಗ ಏನಂತೇಳಿ ಹೇಳಿದರೆ ಮೆಡಿಸಿನ್ಸ್ ಇರಲಿಲ್ಲ. ಆದರೆ ಪ್ಲಸ್ ಪಾಯಿಂಟ್ ಏನಂತೇಳಿ ಹೇಳಿದರೆ ಜನರ ಒಂದು ಓಡಾಟ ಕೂಡ ಕಡಿಮೆ ಇತ್ತು, ರಾಜ್ಯಗಳ ಮಧ್ಯೆ, ದೇಶಗಳ ಮಧ್ಯೆ. ಆದರೂ ಕೂಡ ಅತ್ಯಂತ ಪ್ರಮಾಣದ ಹಾನಿಯಾಗಿದೆ. ಈ ಸರಿ ವೈಜ್ಞಾನಿಕ ಒಂದು ಆವಿಷ್ಕಾರ, ವ್ಯಾಕ್ಸಿನ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಆದಷ್ಟು ತಕ್ಕ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಬಿಟ್ಟರೆ ಪೂರ್ತಿಯಾಗಿ ಅದನ್ನು ನಾವು ತಗೊಳ್ಳಿಕ್ಕೆ ಆಗಲಿಲ್ಲ. ಎಷ್ಟು ಜನ, ಸಾಧಾರಣ ಒಂದು ಬೀದಿ ಬದಿಯ ನಾಯಿಯಿಂದ ಹಿಡಿದು ಪ್ರಪಂಚದ ಅತ್ಯಂತ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಕೂಡ ಇದು ಕಾಡಿದೆ. ನಾಯಿಗಳಿಗೆ ಊಟಕ್ಕಿಲ್ಲದ ಇರುವಂಥ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ಆ ರೀತಿಯ ಒಂದು ಇದು ನಮ್ಮ ಪಾಠ ಏನಂತೇಳಿ ಹೇಳಿದರೆ, ಮನುಷ್ಯ ಈ ಅಭಿವೃದ್ಧಿಯ ದಿಸೆಯಲ್ಲಿ ಎಷ್ಟು ವೇಗವಾಗಿ ಹೋಗಬೇಕು ಅಷ್ಟೇ ಹೋಗಬೇಕು. ಆ ಒಂದು ಅತಿ ಮಿತಿಮೀರಿದ ವೇಗ, ಮಿತಿಮೀರಿದ ನಮ್ಮ ಒಂದು ಜೀವನದ ಲೈಫ್ ಸ್ಟೈಲು, ಇವೆಲ್ಲ ನಮಗೆ ಮಾರಕ ಅನ್ನುವಂಥದ್ದು ಇದರಿಂದ ನಾವು ತಿಳ್ಕೊಳ್ಳೋದು. ಪ್ರಕೃತಿಯನ್ನು ಮೀರಿ ನಾವು ಹೋಗ್ತೀವಿ ಅಂದರೆ ಸಾಧ್ಯ ಆಗಲ್ಲ. ಇನ್ನು ಈ ಹಾಸ್ಪಿಟಲ್ ಜೀವನದ ಒಂದು ಟಚಿಂಗ್ ಮೂಮೆಂಟ್ ಅಂತ ಹೇಳಿದರೆ, ಯಾವುದೋ ಒಂದು ಸಂದರ್ಭ, ಎಲ್ಲೋ ಒಂದು ಕಡೆ ನೀವು ತುಂಬ ಇಮೋಷ್ನಲ್ ಆಗಿಬಿಟ್ರಿ ಅನ್ನುವಂಥ ಒಂದು ಸಂದರ್ಭ ಏನಾದರೂ ಬಂದಿತ್ತಾ? ಅಂಥದ್ದು ಅನೇಕ ಘಟನೆಗಳಾಗಿವೆ. ಒಂದು ಹೇಳಬೇಕಂದ್ರೆ, ನಮ್ಮಲ್ಲಿ ಒಂದು ಹುಡುಗ ಅಡ್ಮಿಟ್ ಆಗಿದ್ದಾನೆ. ಹುಡುಗ, ಅವನ ಪ್ರಾಬ್ಲಮ್ ಏನಂತ ಹೇಳಿದರೆ ಅವನಿಗೆ ರಕ್ತಹೀನತೆ.
ಅನೀಮಿಯಾ ಅಂದ್ರೆ ಅವನಿಗೆ ಏನೂ ಇಲ್ಲ ರಕ್ತ, ಸಾಧಾರಣ ಒಂದು 10-12 ಗ್ರಾಮ್ಸ್ ಇರಬೇಕಾದದ್ದು 2-3 ಗ್ರಾಮ್ಸ್ ಇದೆ. ಅವನನ್ನು ಅಡ್ಮಿಟ್ ಮಾಡಿ ಅವನಿಗೆ ಒಂದ್ಸರಿ ರಕ್ತ ಕೊಡುವ ಪ್ರಶ್ನೆ ಬಂತು. ಆವಾಗ ನಾವು ಕುಂದಾಪುರದಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ. ಈಗ ನಾವು ಬ್ಲಡ್ ಬ್ಯಾಂಕ್ ಮಾಡಿದ್ದೀವಿ, ನಾನು ಅದರ ವೈಸ್ ಚೇರ್ಮನ್ ಕೂಡ ಆಗಿದ್ದೇನೆ. ಸೊ ಅವಾಗ ಬ್ಲಡ್ ಇರಲಿಲ್ಲ, ಬೇರೆ ಕಡೆಯಿಂದ ತರಬೇಕು. ಆವಾಗ ರಕ್ತ ಕೊಡಬೇಕು. ಈಗ ಯಾವುದೇ ಒಂದು ಪೇಷಂಟನ್ನು ಸೇರಿಸುವಾಗ 10 ಜನ ಬರ್ತಾರೆ. ಇವನಿಗೆ 2 ಬಾಟಲ್ ರಕ್ತ ಕೊಡಬೇಕು ಅಂತ ಈಚೆ ತಿರುಗಿ ನೋಡುವಾಗ ಒಬ್ಬರು ಇರುವುದಿಲ್ಲ. ಅಂದ್ರೆ ಜನರಿಗೆ ಒಂದು ಹೆದರಿಕೆ. ಜೊತೆಗಿದ್ದದ್ದು ತಂದೆ ಅನ್ನುವರು ದೈವದ ಪಾತ್ರೆ. ನೀವು ರಕ್ತ ಕೊಡಬೇಕು ಅಂತ ಹೇಳಿದಾಗ, ಅಯ್ಯೋ ನಾನು ದೈವದ ಪಾತ್ರೆ, ನಾನು ಹೇಗೆ ರಕ್ತ ಕೊಡೋದು, ಅದು ಆಗುದಿಲ್ಲ, ಅದು ಕೊಡಬಾರದು ಅನ್ನೋ ರೀತಿಯಲ್ಲಿ. ಅಂತೂ ಕಡೆಗೆ ಇವರನ್ನೆಲ್ಲ ನಾವೇ ಒಂದು ಹೊಂದಾಣಿಕೆ ಮಾಡಿಕೊಂಡು ಮಗುವಿಗೆ ರಕ್ತ ಕೊಟ್ಟು ಕಡೆಗೆಲ್ಲ ಸರಿ ಮಾಡಿ ಕಳಿಸಿದ್ವಿ. ನಂತರ ಕಡೆಗೆ ವಾಪಸ್ಸು ಆ ರಕ್ತಹೀನತೆ ಅಂದ್ರೆ ಅದು ಮತ್ತೆ ಪುನಃ ರಕ್ತಹೀನತೆಗೆ ಒಳಗಾಯ್ತು ಮಗು. ಕಡೆಗೆ ಮತ್ತೆ ಪುನಃ ಬಂದದ್ದು ಅಡ್ಮಿಟ್ ಆಯಿತು. ಆವಾಗಲೂ ಇದೇ ಥರ ಸಮಸ್ಯೆ. ಅಂತೂ ಆಲ್ಮೋಸ್ಟ್ ಒಂದು ದಿವಸ ನಾನೇ ರಾತ್ರಿ ಡ್ಯೂಟಿಯಲ್ಲಿ ಇದ್ದಿದ್ದೆ. ಆವಾಗ ಪ್ರಾರಂಭದಲ್ಲಿ ಹೋಗಿ ನೋಡುವಾಗ ಮಗು ಏನಿಲ್ಲ. ಅಂತೂ ಕಡೆಗೆ ಬೇರೆ ಬೇರೆ ಇದೆಲ್ಲ ಮಾಡಿ ರಿವೈವ್ ಮಾಡಿ ಕಡೆಗೆ ಮಗು ಉಳಿದು ಕಡೆಗೆ ಬಹಳ ಖುಷಿಯಿಂದ ನಾವು ಕಳಿಸ್ಕೊಟ್ವಿ. ದುರ್ದೈವ ಏನಂತೇಳಿ ಹೇಳಿದ್ರೆ, ನಮ್ಮ ಆಸ್ಪತ್ರೆಯಿಂದ ಹೋದ ನಂತರ ಒಂದೇ ವಾರದಲ್ಲಿ ಆ ಮಗು ಕೆರೆಗೆ ಬಿದ್ದು ಸತ್ತೋಯ್ತು. ಅಯ್ಯೋ, ಅಷ್ಟೆಲ್ಲ ಆ ರೀತಿ ಸತ್ತೋಯ್ತು. ಅಂದರೆ ಯಾವ ರೀತಿಯ ಒಂದು ಸನ್ನಿವೇಶ ಕೆಲವೊಮ್ಮೆ ಬರುತ್ತೆ ಅಂತ ಹೇಳಿದರೆ, ಈ ಥರದ ಘಟನೆಗಳು ನಮಗೆ ಯಾವಾಗಲೂ ನೋಡ್ಲಿಕ್ಕೆ ಸಿಗ್ತವೆ. ಕೆಲವರು ಏನೂ ಇಲ್ಲದೆ ಆಸ್ಪತ್ರೆಗೆ ಬರ್ತಾರೆ. ಜನರಿಗೆ ಈ ಒಂದು ವೇದಿಕೆಯ ಮೂಲಕ ನಾನು ಹೇಳಬಯಸುವುದೇನೆಂದರೆ, ಆರೋಗ್ಯ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ಎಲ್ಲದಕ್ಕೂ ಜನ ಖರ್ಚು ಮಾಡ್ತಾರೆ. ಆದರೆ ಒಂದು 500-1000 ರೂಪಾಯಿ ವರ್ಷಕ್ಕೆ ತೆಗೆದಿಟ್ಟು ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅವರು ಬರ್ತಾರೆ, ಕಾಯಿಲೆ ಬಿದ್ದು ಬರ್ತಾರೆ, ಕೇಳಿದರೆ ಯಾವುದೇ ಒಂದು ಗವರ್ಮೆಂಟ್ ಇನ್ಶೂರೆನ್ಸ್ ಆಗಲಿ ಪ್ರೈವೇಟ್ ಇದ್ದಾಗಲಿ ಏನೂ ಇರುವುದಿಲ್ಲ. ಬಿಲ್ ನ್ಯಾಚುರಲ್ ಆಗಿ ಬರ್ತದೆ 1000 ಗಟ್ಟಲೆ. ಆದರೆ ಆ ಸಮಯದಲ್ಲಿ ಅವರಿಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ನಮ್ಮ ಎಲ್ಲ ಜನರು ತಿಳ್ಕೋಬೇಕು. ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥದ್ದು ಈ ಮೂಲಕ ನಾನು ಹೇಳಬಯಸ್ತೇನೆ. ಮತ್ತೆ ಅನೇಕ ನಮ್ಮದು ಟ್ರಸ್ಟ್ ಇದೆ, ನಮ್ಮದೇ ಒಂದು 2 ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮೂಲಕ ನಾವು ಆದಷ್ಟು ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ಎಜುಕೇಷನ್ ಮತ್ತು ಮೆಡಿಕಲ್ ರಿಲೀಫಿಗೆ ನಾವು ಮಾಡ್ತೀವಿ. ಆದರೆ ಎಲ್ರಿಗೂ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಸಾಧ್ಯವೂ ಕೂಡ ಆಗುವುದಿಲ್ಲ. ಅದರಲ್ಲೂ ಕೂಡ ಈ ಡಯಾಲಿಸಿಸ್ಗೆ ಪೇಷಂಟ್ಸ್ ಬರ್ತಾರೆ. ನೀವು ಡಯಾಲಿಸಿಸ್ ಆಗುವ ಕಡೆ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಜೀವನ ಅಂದ್ರೆ ಏನು, ಲೈಫ್ ಅಂದ್ರೆ ಏನು ಅಂತ. ಆ ಡಯಾಲಿಸಿಸ್ ಆಗುವವರು ಪ್ರತಿ ವಾರಕ್ಕೆ ಒಂದು 2 ಸರಿಯೋ 3 ಸರಿಯೋ ಹೋಗಿ ಅಲ್ಲಿ ಮಲಗಬೇಕು. ಒಂದು ಬಾರಿ ಹೋದರೆ ಒಂದು 3-4 ಗಂಟೆ ಅವಧಿಯಲ್ಲಿ ಡಯಾಲಿಸಿಸ್ ನಡೀತದೆ. ಅವರು ಹೋದಾಗ ಅವರ ಒಂದು ತೂಕ 60 kg ಇದ್ದರೆ ಹೊರಗೆ ಬರುವಾಗ 55 kg ಇರ್ತದೆ. ಅಂದರೆ 5 kg ಒಂದು 3 ಗಂಟೆ ಅವಧಿಯಲ್ಲಿ 5 kg ಕಡಿಮೆ ಆಗಿರ್ತದೆ. 3 kg ಇರ್ಬೋದು, 4 kg ಇರ್ಬೋದು, 5 kg ಇರ್ಬೋದು. ಅಂದರೆ ಅದೊಂದು ಹಿಂಸೆ. ಅದು ಡಯಾಲಿಸಿಸ್ ಅನ್ನುವಂಥದ್ದು ಲೈಫ್ ಲಾಂಗ್ ನಡೀತಾನೆ ಇರಬೇಕದು. ಅಂಥವರಿಗೆ ಬಹಳ ಆರ್ಥಿಕ ಅಡಚಣೆ ಇರ್ತದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾರೆ, ಆದರೆ ಅದು 1-2 ಬಾರಿ ಅಲ್ಲ, ಅದು ಕಂಟಿನ್ಯೂಸ್ ಪ್ರೋಸೆಸ್. ಸೊ ಅಂಥದ್ದು ಜನರಿಗೆ ಬಹಳ ಒಂದು ಆರ್ಥಿಕ ನೆರವು ಆ ಸಂದರ್ಭದಲ್ಲಿ ಬೇಕಾಗತ್ತೆ. ಅದು ನಿಜವಾಗ್ಲೂ ನಾವೊಂದು ಮಾಡುವಂಥ ಒಂದು ನೆರವು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಎಸ್. ಸೊ ಇವತ್ತಿನ ಈ ನಮ್ಮ ಡೈರಿಯ ಪುಟಗಳಲ್ಲಿ ಡಾಕ್ಟರ್ ಉಮೇಶ್ ಪುತ್ರನ್ ಅವರ ಬದುಕಿನ ಆಟೋಗ್ರಾಫ್ ಹಾಕಿದರು. ಆ್ಯಂಡ್ ಈ ಜರ್ನಿ ನೋಡಿ, ಎಲ್ಲೋ ಒಂದು ಕಡೆ ಹಳ್ಳಿಯ ಪ್ರದೇಶ, ಮನೆಯಲ್ಲಿ ಯಾವುದೇ ಸೌಲಭ್ಯ ಇರಲಿಲ್ಲ, 6 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗ್ತಿದ್ದ ವ್ಯಕ್ತಿ ಇವತ್ತು ಇಷ್ಟು ದೊಡ್ಡ ಹಾಸ್ಪಿಟಲನ್ನು ಕಟ್ಟಿ ಬೆಳೆಸಿದ್ರು. ಅದರ ಮೂಲಕ ಸಾವಿರಾರು ಜನರ ಬದುಕಿಗೆ ಒಂದು ಆಶಾ ಕಿರಣ ಆಗಿದ್ದಾರೆ. ಆ್ಯಂಡ್ ತನ್ನದೇ ಆದ ರೀತಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನೊಬ್ಬ ಡಾಕ್ಟರ್ ಅಂತ ಒಂದು ಕಡೆ ಕೂತ್ಕೊಂಡು ಪೇಷಂಟನ್ನು ನೋಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಸಾಮಾಜಿಕವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬದುಕು ನಮ್ಮನ್ನು ಬೇರೆ ಬೇರೆ ರೂಪಗಳಲ್ಲಿ ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಸೊ ಅಂತಹ ಸ್ಫೂರ್ತಿದಾಯಕ ವ್ಯಕ್ತಿತ್ವಗಳಲ್ಲಿ ಡಾಕ್ಟರ್ ಉಮೇಶ್ ಪುತ್ರನ್ ಕೂಡ ಒಬ್ಬರು. ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರು ಕೂಡ ಒಂದಷ್ಟು ಹೊಸ ವಿಷಯಗಳನ್ನು ನಿಮ್ಮಿಂದ ಕಲ್ತ್ಕೊಂಡ್ರು, ತಿಳ್ಕೊಂಡ್ರು. ಏನೂ ಇಲ್ಲ ಅಂಥ ಸಂದರ್ಭ, ನನ್ನ ಹತ್ರ ಏನೂ ಆಗಲ್ಲ ಅನ್ನುವಂಥ ಸಂದರ್ಭ, ಎಲ್ಲ ಒಂದು ಕಡೆ ನಿಮ್ಮಂಥವರ ಬದುಕಿನ ಕಥೆಯನ್ನು ಕೇಳಿದಾಗ ನಾನೇನಾದರೂ ಮಾಡಬೇಕು ಅನ್ನೋ ಕನಸು ಚಿಗುರುತ್ತೆ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಸ್ಪಂದನಾ ಟಿವಿಯ ಕಡೆಯಿಂದ ಹಾಗೆ ವೈಯಕ್ತಿಕವಾಗಿ ನಾನು
ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ನಮ್ಮ ಪ್ರಸನ್ನ ಮತ್ತು ಸೆಬೆಸ್ಟಿಯನ್ ಮತ್ತು ಅವರ ಇಡೀ ತಂಡ ಹೇಳಿದಾಗ ನಾನೊಂದು ಪ್ರಶ್ನೆ ಕೇಳಿದೆ. ನಾನೇನು ಅಂಥ ಒಂದು ದೊಡ್ಡ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿ ಅಲ್ಲ, ನನ್ನಂತೆ ತುಂಬ ಜನ ಇದ್ದಾರೆ, ಇದು ನನಗೆ ಈ ಒಂದು ಕಾರ್ಯಕ್ರಮದ ಅವಶ್ಯಕತೆ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಪ್ರಸನ್ನ ಅವರು ಹೇಳಿದರು, ಎಷ್ಟೋ ಜನ ಎಷ್ಟೋ ಸಾಧನೆ ಮಾಡಿರ್ಬೋದು, ಆದರೆ ಸಣ್ಣ ಸಣ್ಣ ಒಂದು ಸ್ಫೂರ್ತಿ ನಮ್ಮ ಪರಿಸರದಲ್ಲೇ ಸ್ಫೂರ್ತಿ ತುಂಬುವವರು ನಮ್ಮ ಪರಿಸರದಲ್ಲೇ ಇರುವಾಗ ಆ ಸಣ್ಣ ಸಣ್ಣ ಸ್ಫೂರ್ತಿಯನ್ನೇ ತಗೊಂಡು ನಮ್ಮ ಮಕ್ಕಳು ಈಗ ಮೇಲೆ ಬರಲಿಕ್ಕೆ ಸಾಧ್ಯ. ಎಲ್ರಿಗೂ ನೀವು ತೆಂಡೂಲ್ಕರ್ ಆಗಬೇಕು ಅಥವಾ ದೊಡ್ಡ ದೊಡ್ಡ ಒಂದು ಫಿಲ್ಮ್ ಸ್ಟಾರ್ ಆಗಬೇಕು ಅಥವಾ ಇನ್ಯಾವುದೋ ಒಂದು ಕ್ರೀಡೆಯಲ್ಲಿದ್ದ ವ್ಯಕ್ತಿ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ನಮ್ಮ ಪರಿಸರದಲ್ಲಿ ಸಾಧಿಸಲಿಕ್ಕೆ ಆಗುವ ಒಂದು ಗುರಿ ಇಟ್ಕೊಂಡು ಆ ರೀತಿಯ ಒಂದು ಸಣ್ಣ ಸಣ್ಣ ಗುರಿಯಿಂದಲೇ ನೀವು ಮೇಲೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಪ್ರಸನ್ನ ಹೇಳಿದರು. ಅವರಿಗೂ ಅವರ ಇಡೀ ತಂಡಕ್ಕೂ ನಾನು ಕೃತಜ್ಞತೆಗಳನ್ನು ಹೇಳಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ಇವತ್ತಿನ ಮೈ ಆಟೋಗ್ರಾಫ್. ಬದುಕಿನ ಪುಟಗಳಲ್ಲಿ ಡಾಕ್ಟರ್ ಉಮೇಶ್ ಪುತ್ರನ್ನವರ ಬದುಕಿನ ಒಂದಷ್ಟು ನೆನಪುಗಳ ಮೆಲುಕನ್ನು ಮಾಡಿಕೊಂಡ್ರು. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬ ಸಾಧಕನ ಬದುಕಿನ ಕಥೆಯನ್ನು ಹೇಳೋದಕ್ಕೆ ನಿಮ್ಮ ಜೊತೆಗೆ ನಾನು ಬರ್ತೀನಿ ಮೈ ಆಟೋಗ್ರಾಫಲ್ಲಿ. ಅಲ್ಲಿಯವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪಂದನಾ ಟಿವಿ. ಕರಾವಳಿ ಕರ್ನಾಟಕದ ಜನಮಾನಸದ ಭಾವನೆಗಳಿಗೆ ಸ್ಪಂದಿಸುವಂಥ ಸ್ಪಂದನಾ ಟಿವಿಯ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.